ಹರೇ ಕೃಷ್ಣ. ಕೃಷ್ಣ 133. ಎಸ್, ಎಸ್, ಎಲ್ಲರೂ ಮ್ಯೂಟ್ ಮಾಡ್ತಾ ಇದ್ದೇನೆ. ಎಲ್ಲರೂ ನನ್ನೊಟ್ಟಿಗೆ ರಿಪೀಟ್ ಮಾಡಿ. ನಾನು ಹೇಳಿದ ನಂತರ ಜಯೋ ಜಯೋ ಶ್ರೀ ಚೈತನ್ಯ, ಜಯೋ ನಿತ್ಯಾನಂದ, ಜಯ ಜಯ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ, ಜಯ ಗೌರ ಭಕ್ತ ವೃಂದ, ಜಯ ದ್ವೈತ ಚಂದ್ರ ಜಯ ಜಯೋ ಜಯೋ ಶ್ರೀ ಚೈತನ್ಯ, ಜಯೋ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ದ್ವೈತ ಚಂದ್ರ, ಜಯ ಗೌರ ಭಕ್ತ ವೃಂದ, ಜಯ ಜಯ ಗೌರ ಜಯ ಜಯ ಶ್ರೀ ಚೈತನ್ಯ, ಜಯ ನಿತ್ಯಾನಂದ, ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಚಂದ್ರ, ಜಯ ಗೌರ ಭಕ್ತ ವೃಂದ, ಜಯ ದ್ವೈತ ಚಂದ್ರ ಜಯ ಗೌರ ಜಯ ಜಯ ಶ್ರೀ ಚೈತನ್ಯ, ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ದ್ವೈತ ಚಂದ್ರ, ಜಯ ಗೌರ ಭಕ್ತ ವೃಂದ, ಜಯ ದ್ವೈತ ಚಂದ್ರ ಜಯ ಗೌರ प्रभु की जय, कृष्णा कविराज गोस्वामी की जय, श्री प्रभुपाद की जय. हरे कृष्ण. यस, ಶ್ಲೋಕ 133, ಮಧ್ಯಲೀಲಾ 4ನೇ ಅಧ್ಯಾಯ, ಶ್ಲೋಕ 133. ಕ್ಷೀರಾಲಾಯೇ ಯಾರ ಮಾಧವ ಪೂರಿ, ಕೋಮಲಗಿ ಗೋಪಿನಾಥ, ಕ್ಷೀರ ಕೈಲಾ ಚೂರಿ. ಎಸ್, ಈಗ ಎಲ್ಲರೂ ರಿಪೀಟ್ ಮಾಡಬಹುದು. ಫಸ್ಟ್ ಈಗ ನಾನು ಹೇಳ್ತೇನೆ, ನಾನು ಹೇಳಿದ ನಂತರ ಸ್ಟಾರ್ಟ್ ಮಾಡಿ. ಎಸ್ ಎಸ್. ಕ್ಷೀರಾಲಾಯೇ ಯಾರ ನಾಮ ಮಾಧವ ಪೂರಿ, ಇನ್ನೊಮ್ಮೆ ಹೇಳ್ತೇನೆ ಅದನ್ನೇ. ಕ್ಷೀರಾಲಾಯೇ ಯಾರ ಮಾಧವ ಪೂರಿ, ಕೋಮಲಗಿ ಗೋಪಿನಾಥ, ಕ್ಷೀರ ಕೈಲಾ ಚೂರಿ, ಕೋಮಲಗಿ ಗೋಪಿನಾಥ, ಕ್ಷೀರ ಕೈಲಾ ಚೂರಿ. ಈಗ ಫಾಸ್ಟ್ ಕರೆಕ್ಟ್ ಹೇಳಿ. ಕ್ಷೀರಾಲಾಯ ನಾಮ ಮಾಧವ ಪೂರಿ, ಕೋಮಲಾಗಿ ಗೋಪಿನಾಥ, ಕ್ಷೀರ ಕೈಲಾ ಚೂರಿ, ಕ್ಷೀರಾಲಾಯ ಯಾರ ನಾಮ ಮಾಧವ ಪೂರಿ, ಕೋಮಲಾಗಿ ಗೋಪಿನಾಥ, ಕ್ಷೀರ ಕೈಲಾ ಚೂರಿ. महाप्रभु की जय, कृष्णा कविराज गोस्वामी की जय, श्रील प्रभुपाद की जय. ओके, अनुवाद मत भावार्थ बाय डिवाइन ग्रेस अभय चरणारविंद भक्ति वेदांत स्वामी श्रील प्रभुपाद ಶ್ರೀಲ ಪ್ರಭುಪಾದ की जय. ಪಾಯಸವಿದ್ದ ಗಡಿಗೆಯನ್ನು ಕೈಯಲ್ಲಿ ಹಿಡಿದು ಪೂಜಾರಿ ಕೂಗಿದ, ನಿಮ್ಮಲ್ಲಿ ಯಾರ ಹೆಸರು ಮಾಧವೇಂದ್ರ ಪುರಿ ಎಂಬುದಾಗಿ ಇದೆಯೋ ಅವರು ದಯವಿಟ್ಟು ಬಂದು ಈ ಪಾಯಸದ ಗಡಿಗೆಯನ್ನು ತೆಗೆದುಕೊಳ್ಳುವೀರಾ? ಇದನ್ನು ಗೋಪಿನಾಥನು ನಿಮ್ಮ ಸಲುವಾಗಿಯೇ ಕಳವು ಮಾಡಿದ್ದಾನೆ. ಈಗ ರಿಪೀಟ್ ಮಾಡ್ಲಿಕ್ಕೆ ಉಂಟು, ಒಂದು ನಿಮಿಷ. ಹರೇ ಕೃಷ್ಣ. ಎಸ್, ಪಾಯಸವಿದ್ದ ಗಡಿಗೆಯನ್ನು ಕೈಯಲ್ಲಿ ಹಿಡಿದು ಪೂಜಾರಿ ಕೂಗಿದ,
ಕೈಯಲ್ಲಿ ಹಿಡಿದು ಪೂಜಾರಿ ಪೂಜಾರಿ ಬೀಗ. ನಿಮ್ಮಲ್ಲಿ ಯಾರ ಹೆಸರು ಮಾಧವಪುರಿ ನಿಮ್ಮಲ್ಲಿ ಯಾರ ಹೆಸರು ಎಂಬುದಾಗಿದೆಯೋ ಎಂಬುದಾಗಿದೆಯೋ ಅವರು ದಯವಿಟ್ಟು ಬಂದು ಅವರು ದಯವಿಟ್ಟು ಬಂದು ಪಾಯಸದ ಗಡಿಗೆಯನ್ನು ತೆಗೆದುಕೊಳ್ಳುವೀರಾ? ಪಾಯಸದ ಗಡಿಗೆಯನ್ನು ತೆಗೆದುಕೊಳ್ಳುವಿರಾ? ಇದನ್ನು ಗೋಪಿನಾಥನು ನಿಮ್ಮ ಸಲುವಾಗಿಯೇ ಕಳುವು ಮಾಡಿದ್ದಾನೆ. ಇದನ್ನು ಗೋಪಿನಾಥನು ನಿಮ್ಮ ಸಲುವಾಗಿ ಕಳುವು ಮಾಡಿದ್ದಾನೆ. ಸಂಗೀತಮಯ ಓದಿ ಮಾತಾಜಿ ಭಾವಾರ್ಥ. ಎಸ್, ಎಲ್ಲರೂ ನೋಡಿ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಪ್ರಶ್ನೆ ಕೇಳ್ತೇನೆ ಭಾವಾರ್ಥ ಆದ್ಮೇಲೆ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪರಮ ಸತ್ಯಕ್ಕೂ ಸಾಪೇಕ್ಷ ಸತ್ಯಕ್ಕೂ ಇರುವ ವ್ಯತ್ಯಾಸವನ್ನು ಇಲ್ಲಿ ವಿಶದಪಡಿಸಿರುವುದಾಗಿದೆ. ತಾನು ಕಳ್ಳನೆಂಬುದಾಗಿ ಪ್ರಭು ಗೋಪಿನಾಥನು ಇಲ್ಲಿ ಬಹಿರಂಗವಾಗಿ ಘೋಷಿಸಿದ್ದಾನೆ. ಅವನು ಪಾಯಸದ ಗಡಿಗೆಯನ್ನು ಕದ್ದಿದ್ದ. ಈ ವಿಷಯವನ್ನು ಗುಟ್ಟಾಗೇನೂ ಇಡಲಾಗಲಿಲ್ಲ, ಏಕೆಂದರೆ ಅವನು ಮಾಡಿದ ಕಳವು ಲೋಕೋತ್ತರ ಆನಂದದ ಸೆಲೆಯಾಗಿತ್ತು. ಐಹಿಕ ಜಗತ್ತಿನಲ್ಲಿ ಕಳ್ಳತನವು ಒಂದು ಅಪರಾಧ, ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪ್ರಭುವು ಮಾಡುವ ಕಳವು ಲೋಕೋತ್ತರ ಆನಂದದ ಆಕಾರವಾಗಿರುತ್ತದೆ. ದೇವೋತ್ತಮ ಪುರುಷನ ಪರತರ ಲಕ್ಷಣವನ್ನು ಅರ್ಥ ಮಾಡಿಕೊಳ್ಳಲಾಗದ ಪ್ರಾಪಂಚಿಕರ ರೀತಿಯ ಮೂಢರು ಕೆಲವು ಸಲ ಭಗವಾನ್ ಶ್ರೀಕೃಷ್ಣನನ್ನು ದುರಾಚಾರಿ ಎಂದು ಹೇಳುವುದಿದೆ. ಆದರೆ ನೀತಿಗೆಟ್ಟದ್ದು ಎಂಬಂತೆ ತೋರುವ ಹಾಗೂ ಗುಟ್ಟಾಗಿ ಇರಿಸಲಾಗದ ಅವನ ಚಟುವಟಿಕೆಗಳು ಭಕ್ತ ಜನರಿಗೆ ಆನಂದವನ್ನು ಎರೆಯುತ್ತವೆ ಎಂಬುದು ಈ ಜನಕ್ಕೆ ತಿಳಿಯದು. ದೇವೋತ್ತಮ ಪರಮಪುರುಷನ ಲೋಕಾತೀತ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳದ ಈ ಧೂರ್ತರು ಅವನ ಚಾರಿತ್ರ್ಯದ ಮೇಲೆ ಕೆಸರೆರಚುತ್ತಾರೆ. ತನ್ಮೂಲಕ ತಾವೇ ಆ ಕೂಡಲೇ ದುರಾತ್ಮರ ವರ್ಗಕ್ಕೆ ಸೇರುತ್ತಾರೆ. ದುರಾತ್ಮರೆಂದರೆ ಯಾರು? ಧೂರ್ತರು, ಮನುಷ್ಯ ವರ್ಗದಲ್ಲೇ ಅಧಮಾಧಮರು, ರಾಕ್ಷಸರು ಹಾಗೂ ತಮ್ಮ ಬುದ್ಧಿಯನ್ನು ಮಾಯಾಶಕ್ತಿಯ ಕೈಗೆ ಕೊಟ್ಟಿರುವವರು ಯಾರೋ ಅವರು ದುರಾತ್ಮರು. ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಕೃಷ್ಣನು ಹೇಳುತ್ತಾನೆ, ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯೆಯ ಅಪಹೃತ ಜ್ಞಾನ ಆಸುರಂ ಭಾವಂ ಆಶ್ರಿತಾಃ. ಕಡು ಮೂರ್ಖರು, ನರಾಧಮರು, ಯಾರ ಜ್ಞಾನವನ್ನು ಮಾಯೆಯು ಅಪಹರಿಸಿದೆಯೋ ಅವರು ಹಾಗೂ ರಾಕ್ಷಸರ ನಾಸ್ತಿಕ ಲಕ್ಷಣಗಳನ್ನು ಪಡೆದವರು ಈ ದುರಾತ್ಮರು ನನಗೆ ಶರಣಾಗತರಾಗುವುದಿಲ್ಲ. ಲಕ್ಷಣ ವಶದಿಂದ ಪರತರನಾದ ಕೃಷ್ಣನು ಏನೇನನ್ನು ಮಾಡುತ್ತಾನೋ ಅವೆಲ್ಲವೂ ಸತ್ಕಾರ್ಯಗಳೇ ಎಂಬುದನ್ನು ಪ್ರಾಪಂಚಿಕ ಮೂಢರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಪ್ರಭುವಿನ ಈ ಲಕ್ಷಣವನ್ನು ಶ್ರೀಮದ್ ಭಾಗವತದಲ್ಲಿ 10ನೇ ಸ್ಕಂದದ 33ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಪರಮ ಶಕ್ತಿವಂತನಾದ ಒಬ್ಬ ಮನುಷ್ಯನ ಕೆಲವು ಕಾರ್ಯಗಳು ಅನೈತಿಕವಾದವುಗಳೆಂದು ಪ್ರಾಪಂಚಿಕ ಲೆಕ್ಕಾಚಾರಗಳ ಪ್ರಕಾರ ನಾವು ಪರಿಗಣಿಸಬಹುದು. ಆದರೆ ವಾಸ್ತವ ಸ್ಥಿತಿ ಹೀಗಿಲ್ಲವೇ ಇಲ್ಲ. ಉದಾಹರಣೆಗೆ, ಸೂರ್ಯನು ಭೂಮಿಯ ಹೊರಮೈಯಿಂದ ನೀರು ಹೀರುತ್ತಾನೆ. ಸಮುದ್ರದಿಂದ ಮಾತ್ರವಲ್ಲ, ಕೊಳಕು ತುಂಬಿದ ಕೂಪಗಳಿಂದ ಹಾಗೂ ಮೂತ್ರ ಇತ್ಯಾದಿ ಇತರ ಅಶುದ್ಧ ವಸ್ತುಗಳನ್ನೊಳಗೊಂಡ ಗುಂಡಿಗಳಿಂದ ಕೂಡ ಸೂರ್ಯನು ಜಲ ಹೀರುತ್ತಾನೆ. ಇಂತಹ ನೀರನ್ನು ಹೀರುವುದರಿಂದ ಸೂರ್ಯನು ಮಲಿನನಾಗುವುದಿಲ್ಲ. ಪ್ರತಿಯಾಗಿ ಕೊಳಕು ಸ್ಥಳವೊಂದನ್ನು ಪರಿಶುದ್ಧಗೊಳಿಸುತ್ತಾನೆ. ನೀತಿಗೆಟ್ಟ ಅಥವಾ ಅಸಾಧು ಉದ್ದೇಶವೊಂದನ್ನು ಮನಸ್ಸಿನಲ್ಲಿಟ್ಟುಕೊಂಡ ಭಕ್ತನೊಬ್ಬನು ದೇವೋತ್ತಮ ಪರಮಪುರುಷನ ಬಳಿ ಹೋದಾಗಿಯೂ ಪರಿಶುದ್ಧನೇ ಆಗುತ್ತಾನೆ. ಭಗವಂತನಿಗೆ ಸೋಂಕು ತಟ್ಟುವುದಿಲ್ಲ. ಕಾಮಾಸಕ್ತಿ, ಸಿಟ್ಟು ಅಥವಾ ಭಯದಿಂದ, ಕಾಮಂ ಕ್ರೋಧಂ ಭಯಂ, ವ್ಯಕ್ತಿಯು ದೇವೋತ್ತಮ ಪರಮಪುರುಷನು ಪರಿಶುದ್ಧನೇ ಆಗುತ್ತಾನೆಂದು ಶ್ರೀಮದ್ ಭಾಗವತವು 10ನೇ ಸ್ಕಂದದ 29ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಹೇಳುತ್ತದೆ. ಚಿಕ್ಕ ವಯಸ್ಸಿನ ತರುಣಿಯರಾಗಿದ್ದ ಗೋಪಿಯರು ಸುರೂಪಿ ತರುಣನಾಗಿದ್ದ ಕೃಷ್ಣನನ್ನು ಹುಡುಕಿಕೊಂಡು ಹೋದರು. ಹೊರನೋಟಕ್ಕೆ ಕಾಣುವಂತೆ ಗೋಪಿಯರು ಪ್ರಭುವಿನ ಬಳಿ ಸಾರಿದ್ದು ವಿಷಯಾಭಿಲಾಷೆಯಿಂದ. ಪ್ರಭುವು ನಡುರಾತ್ರಿಯಲ್ಲಿ ಆ ತರುಣಿಯರ ಜೊತೆ ನರ್ತಿಸಿದ. ಪ್ರಾಪಂಚಿಕ ದೃಷ್ಟಿಯಿಂದ ನೋಡಿದರೆ ಈ ಕಾರ್ಯಗಳು ನೀತಿ ಬಾಹಿರವಾದವುಗಳು ಎಂದೇ ತೋರಬಹುದು. ಏಕೆಂದರೆ ಸಮಾಜದ ಕಟ್ಟಳೆಯಂತೆ ವಿವಾಹಿತ ಅಥವಾ ಅವಿವಾಹಿತ ತರುಣಿಯೊಬ್ಬಳು ತರುಣನೊಬ್ಬನ ಜೊತೆ ನರ್ತಿಸಲು ಮನೆ ಬಿಟ್ಟು ಹೋಗುವಂತಿಲ್ಲ. ಲೌಕಿಕ ದೃಷ್ಟಿಯಲ್ಲಿ ಇದು ಅನೀತಿಯುತ ವರ್ತನೆಯೇ ಆದರೂ
ಗೋಪಿಯರ ಕಾರ್ಯ ಚಟುವಟಿಕೆಗಳು ಅತ್ಯುನ್ನತ ಬಗೆಯ ಪೂಜೆಯೇ ಆಗಿತ್ತೆಂದು ಅಂಗೀಕೃತವಾಗಿವೆ. ಏಕೆಂದರೆ ಅವರು ವಿಷಯಾಭಿಲಾಷೆಯಿಂದ ಆ ಮಧ್ಯರಾತ್ರಿಯಲ್ಲಿ ನೋಡಲು ಹೋದದ್ದು ಪ್ರಭು ಕೃಷ್ಣನನ್ನು. ಆದರೆ ಭಕ್ತರಲ್ಲದವರಿಗೆ ಇಂತಹ ವಿಷಯಗಳು ಅರ್ಥವಾಗುವುದಿಲ್ಲ. ವ್ಯಕ್ತಿಯು ಕೃಷ್ಣನನ್ನು ತತ್ವಶಃ ದಿಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಕೃಷ್ಣನ ಪವಿತ್ರ ನಾಮವನ್ನು ಜಪಿಸುವಷ್ಟರಿಂದಲೇ ವ್ಯಕ್ತಿಯು ಪುನೀತನಾಗಬಹುದು. ಹೀಗಿರುವಾಗ ಆ ಕೃಷ್ಣನು ಹೇಗೆ ದುರಾಚಾರಿಯಾಗಬಲ್ಲ ಎಂಬುದನ್ನು ನಾವು ನಮ್ಮ ಸಾಮಾನ್ಯ ವ್ಯವಹಾರ ಜ್ಞಾನವನ್ನು ಬಳಸಿ ಪರ್ಯಾಲೋಚಿಸಬೇಕು. ದುರದೃಷ್ಟವಶಾತ್ ಲೌಕಿಕ ಮೂಢರು ವಿದ್ಯಾಕ್ಷೇತ್ರದ ಧುರೀಣರೆಂಬ ಎಣಿಕೆಗೆ ಬರುತ್ತಾರೆ. ಸಾಮಾನ್ಯ ಜನರಿಗೆ ಅಧಾರ್ಮಿಕ ತತ್ವಗಳನ್ನು ಬೋಧಿಸಲು ಇಂತಹ ಹೆಸರಿಗೆ ಮಾತ್ರದ ಧುರೀಣರಿಗೆ ದೊಡ್ಡ ದೊಡ್ಡ ಪದವಿಗಳನ್ನು ನೀಡಲಾಗುತ್ತದೆ. ಈ ವಿಚಾರವನ್ನು ಶ್ರೀಮದ್ ಭಾಗವತದಲ್ಲಿ ವರ್ಣಿಸಲಾಗಿದೆ. ಅಂಧ ಯಥಾಂಧೈರ್ ಉಪನೀಯಮಾನಃ. ಕುರುಡರು ಇತರ ಕುರುಡರನ್ನು ಮುನ್ನಡೆಸಲು ಪ್ರಯತ್ನಿಸುತ್ತಿದ್ದಾರೆ. ಇಂತಹ ಮೂಢರ ಅರೆಬೆಂದ ತಿಳಿವಿನಿಂದಾಗಿ ಕೃಷ್ಣನು ಗೋಪಿಯರೊಡನಾಡಿದ ಲೀಲೆಗಳ ಬಗೆಗೆ ಸಾಮಾನ್ಯ ಜನರು ಇಂತಹರೊಡನೆ ಚರ್ಚಿಸಬಾರದು. ತನ್ನ ಭಕ್ತರ ಸಲುವಾಗಿ ಕೃಷ್ಣನು ಪಾಯಸಗದ್ದ ಎಂಬಂತಹ ವಿಚಾರವನ್ನು ಭಕ್ತನಲ್ಲದವನು ವಿಮರ್ಶೆ ಮಾಡಬಾರದು. ಭಕ್ತರಲ್ಲದವರು ಇಂತಹ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಳ್ಳದಿದ್ದರೆ ಒಳ್ಳೆಯದು ಎಂಬ ಎಚ್ಚರದ ಮಾತನ್ನು ನಾವಿಲ್ಲಿ ಹೇಳಬಹುದಾಗಿದೆ. ಕೃಷ್ಣನು ಪರಿಶುದ್ಧರಲ್ಲೇ ಅತ್ಯಂತ ದೊಡ್ಡ ಪರಿಶುದ್ಧ ಪುರುಷ. ಆದರೂ ಪ್ರಾಪಂಚಿಕರು ತೋರಿಕೆಗೆ ಅನೀತಿಯುತ ಎಂಬ ಹಾಗೆ ಕಾಣುವ ಲೀಲೆಗಳ ಬಗೆಗೆ ವಿಮರ್ಶೆ ಮಾಡಿ ತಾವೇ ಕಲುಷಿತರಾಗುತ್ತಾರೆ. ಕೃಷ್ಣ ಗೋಪಿಯರಿಗೆ ಸಂಬಂಧಿಸಿದ ಲೀಲೆಗಳ ವಿಚಾರವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಎಂದೂ ಬಹಿರಂಗವಾಗಿ ಚರ್ಚಿಸುತ್ತಿರಲಿಲ್ಲ. ತೀರಾ ಅಂತರಂಗದ ಮೂವರು ಸ್ನೇಹಿತರೊಡನೆ ಮಾತ್ರ ಪ್ರಭುವರ್ಯರು ಇಂತಹ ವಿಚಾರಗಳನ್ನು ಪ್ರಸ್ತಾಪಿಸುತ್ತಿದ್ದರು. ವೃತ್ತಿ ನಿರತ ಹರಿಕಥಾಕಾರರು ಮಾಡುತ್ತಿದ್ದಂತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ರಾಸಲೀಲೆಯ ಪ್ರಸಂಗವನ್ನು ಎಂದೂ ಬಹಿರಂಗವಾಗಿ ಚರ್ಚಿಸುತ್ತಿರಲಿಲ್ಲ. ಹರಿಕಥನಕಾರರ ಮಾತಿಗೆ ಬಂದರೆ ಇವರಿಗೆ ಕೃಷ್ಣನಾಗಲಿ ಅಥವಾ ಸಭಾಸದರ ಸ್ವಭಾವವಾಗಲಿ ಅರ್ಥವಾಗುತ್ತಿರಲಿಲ್ಲ. ಆದರೂ ಪ್ರಭುವಿನ ಪವಿತ್ರ ನಾಮದ ಸಾಮೂಹಿಕ ಸಂಕೀರ್ತನೆಯನ್ನು ಎಷ್ಟು ಗಂಟೆಗಳ ಕಾಲ ಸಾಧ್ಯವೋ ಅಷ್ಟು ಗಂಟೆಗಳ ಕಾಲ ಮಾಡುವ ಕ್ರಮವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರೋತ್ಸಾಹಿಸಿದರು. ಧನ್ಯವಾದ. ಎಸ್, ಓಕೆ. ಈಗ ಇದರಲ್ಲಿ ಏನು ಮೇನ್ ಪಾಯಿಂಟ್ ಅಂತ ಯಾರು ಹೇಳ್ಬೋದು? ಮೇನ್ ಪಾಯಿಂಟ್ ಎಸ್, ಆಶಯ ಸೇರಿ. ಹರೇ ಕೃಷ್ಣ ಪ್ರಭುಜಿ. ಭಗವಂತ ಭಕ್ತನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಭಗವಂತ ಭಕ್ತನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ, ಅದು ಬಹಿರಂಗವಾಗಿ ಹೇಳಿದ್ರು. ಎಸ್, ಓಕೆ, ಧನ್ಯವಾದ. ಎಸ್, ನೆಕ್ಸ್ಟ್ ಎಲ್ಲರೂ ಒಂದೊಂದು ಪಾಯಿಂಟ್ ಅಲ್ಲಿ ಮುಗಿಸಿ. ಜಯಂತಿ ಶ್ರೀಧರ್. ಎಸ್, ಜಯಂತಿ ಶ್ರೀಧರ್, ಹರೇ ಕೃಷ್ಣ, ಹೇಳಿ. ಹರೇ ಕೃಷ್ಣ ಪ್ರಭು. ಭಗವಂತನ್ಗೆ ಯಾವುದೇ ರೀತಿಯ ನಾವು ಕಳ್ಳತನದ ಆರೋಪ ಹೊರಿಸಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಅವನು ಎಲ್ಲವನ್ನು ಮಾಡುವ ಸಾಮರ್ಥ್ಯ ಹೊಂದಿದ್ದಾನೆ ಭಗವಂತ. ಅವ್ರಿಗೆ ಯಾವುದೇ ದೋಷ ಇಲ್ಲ. ಓಕೆ, ಎಸ್, ನೆಕ್ಸ್ಟ್ ಶ್ವೇತಾ ಕುಲಕರ್ಣಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅಭಕ್ತರಿಗೆ ನಾವು ಭಗವಂತನ ಬಗ್ಗೆ ಏನು ಹೇಳಬಾರದು. ಎಸ್, ವೆರಿ ಗುಡ್, ವೆರಿ ಗುಡ್. ಓಕೆ, ಎಸ್, ನೆಕ್ಸ್ಟ್ ಎ ಮಂಜುಳಾ, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಭಕ್ತರು ಅನುಕರಣೆ ಮಾಡಬಾರದು ಭಗವಂತನ ಮೇಲೆ, ಗುರುಗಳ ಮೇಲೆ, ಇದು ಭಗವಂತನ ಮೇಲೆ ತಪ್ಪು ಕಂಡಿಡಿಬಾರದು ಗುರುಜಿ. ಎಸ್, ಓಕೆ, ಧನ್ಯವಾದ. ಎಸ್, ನೆಕ್ಸ್ಟ್ ಮಲ್ಲಿಕಾ ಮಾತಾಜಿ, ಹರೇ ಕೃಷ್ಣ, ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಮುಖ್ಯವಾಗಿ 3 ಪಾಯಿಂಟ್ ಇದೆ. ಒಂದು, ಅಭಕ್ತರಿಗೆ ಕೃಷ್ಣನ ವಿಚಾರಗಳನ್ನ ಹೇಳಬಾರದು, ಹೇಳಿದ್ರೆ ಅರ್ಥ ಆಗೋದಿಲ್ಲ. ಎರಡನೇ ಪಾಯಿಂಟ್ ಅಂತಂದ್ರೆ ಕೃಷ್ಣ ಭಗವಂತ ಮಾಡ್ತಕ್ಕಂತ ಕೆಲಸ ಹೊರನೋಟಕ್ಕೆ ಅನೈತಿಕವಾದದ್ದು ಅಂತ ಪ್ರಾಪಂಚಿಕ ಲೆಕ್ಕಕ್ಕೆ ಕಂಡರೂ ಅವನು ಮಾಡ್ತಕ್ಕಂತ ಕೆಲಸವೆಲ್ಲವೂ ಕೂಡ ಅದು ಲೋಕೋತ್ತರ ಆನಂದವನ್ನು ಉಂಟು ಮಾಡ್ತಕ್ಕಂತ ಕೆಲಸ. ಹೊರನೋಟಕ್ಕೆ ಆತ ಕದ್ದ ಅಂತ ಕಂಡದ್ದು, ಬೇರೆ ಯಾವ ತರದ ಒಂದು ಗೋಪಿಕೆಯರೊಂದಿಗೆ ನೋಡಿದ್ದು, ಅದು ಕೂಡ ಆಟ ಆಡಿದ್ದು ಹಾಗೆ ಕಾಣುತ್ತೆ. ಇದು 2. ಮೂರನೇದು ಪ್ರಭುಜಿ ಹೇಳ, ಅಂದ್ರೆ ಆ ಭಕ್ತರು ಇದನ್ನ ಅನುಕರಣೆ ಮಾಡಬಾರದು. ಯಾಕೆಂದ್ರೆ ಅವರು ಅನುಕರಣೆ ಮಾಡಿದರೆ ಅದು ತುಂಬಾ ತಪ್ಪು. ಎಸ್, ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಮಾತಾಜಿ. ನಾಗವೇಣಿ ಹೇಮಂತ್,
ಹರೇ ಕೃಷ್ಣ. ನಾಗವೇಣಿ ಹೇಮಂತ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ದೇವೋತ್ತಮ ಪರಮಪುರುಷನು ಅದು ಏನೇ ಮಾಡಿದ್ರು ಲೋಕೋದ್ಧಾರಕ್ಕಾಗಿ ಕೃಷ್ಣ ಮಾಡ್ತಾರೆ ಅಂತ ಗೊತ್ತಾಯ್ತು ಪ್ರಭುಜಿ. ಮತ್ತೆ ಇಲ್ಲಿ ಕೃಷ್ಣ ಏನೇ ಮಾಡಿದ್ರು ಯಾವುದೇ ರೀತಿಯ ಮಲಿನಗಳು ಕೃಷ್ಣನಿಗೆ ಅಂಟುವುದಿಲ್ಲ, ಕೃಷ್ಣ ಭಗವಾನ್ಗೆ ಅಂಟಲ್ಲ ಅನ್ನೋದು ಇದ್ರಲ್ಲಿ ಗೊತ್ತಾಗ್ತಾ ಇದೆ. ಮಾತಾಜಿ, ಭಕ್ತರಲ್ಲದವರು ಕೃಷ್ಣನ ವಿಚಾರಗಳನ್ನು ಚರ್ಚಿಸಬಾರದು ಎಂಬ ಎಚ್ಚರಿಕೆ ಮಾತು ಇಲ್ಲಿ ಮೂಡ್ ಬರ್ತಾ ಇದೆ ಪ್ರಭುಜಿ. ಎಸ್, ಹೇಳಿದ ಪಾಯಿಂಟ್ ಅನ್ನು ಹೇಳಬೇಡಿ ಮತ್ತೆ. ಓಕೆ, ಗೀತಾ ಮೋಹನ್. ಎಸ್, ಹರೇ ಕೃಷ್ಣ. ಎಂತದ್ದು ಹೊಸ ಪಾಯಿಂಟ್ ಇದ್ರೆ ಹೇಳಿ. ಎಸ್, ಹರೇ ಕೃಷ್ಣ ಪ್ರಭುಜಿ. ಭಗವಂತ ಮಾಡುವುದು ಎಲ್ಲವುದು ಆಧ್ಯಾತ್ಮಿಕವಾದದ್ದು. ಅದು ಆಧ್ಯಾತ್ಮಿಕವಾದದ್ದು ಅಂದ್ರೆ ಅಲ್ಲಿ ಯಾವ್ದು ಪ್ರೇಮ ಆಗಿದೆಯೋ ಇಲ್ಲಿಗೆ ಬಂದಾಗ ಅದು ಕಾಮ ಆಗಿ ಕಾಣೋ ಹಾಗೆ, ಅಲ್ಲಿ ಯಾವ್ದು ಚಿನ್ನ ಆಗಿದೆಯೋ ಇಲ್ಲಿಗೆ ಬಂದಾಗ ಅದು ಕಲ್ಲಾಗಿ ಕಾಣುವ ಹಾಗೆ. ಓಕೆ, ಎಸ್ ಎಸ್, ಗೀತಾ ಮೋಹನ್ ಹೇಳಿ. ಮತ್ತೆ ಅದು ಇಲ್ಲಿಗೆ ಬಂದಾಗ ನಾವು ಕಂಪೇರ್ ಮಾಡಿದಾಗ ಅದ್ರಲ್ಲಿ ಎಲ್ಲಾ ದೋಷಗಳನ್ನ ನಾವು ನೋಡ್ತೀವಿ. ಆದ್ರೆ ನಿಜವಾಗ್ಲೂ ಭಗವಂತ ಮಾಡಿದಾಗ ಅದ್ರಲ್ಲಿ ಯಾವ ದೋಷಗಳು ಇರೋದಿಲ್ಲ. ಎಸ್, ಓಕೆ, ವೆರಿ ಗುಡ್, ವೆರಿ ಗುಡ್. ಎಸ್, ನೆಕ್ಸ್ಟ್ ಸುನಂದ ಸಿ. ಹೇಳದ ಪಾಯಿಂಟ್ ಹೇಳಿ, ಹೇಳಿದನ್ನೇ ಹೇಳಬೇಡಿ. ಎಸ್, ಸುನಂದ ಸಿ. SC. ಓಕೆ, ಆಯ್ತು. ಎರಡು ಇನ್ನು ಹ್ಯಾಂಡ್ ರೈಸ್ ಮಾಡಬೇಡಿ ಯಾರು ಕೂಡ. ಸುನಂದ SC. ಓಕೆ, ನೆಕ್ಸ್ಟ್. ಹರೇ ಕೃಷ್ಣ ಪ್ರಭುಜಿ. ಸೂರ್ಯ ಹೇಗೆ ಎಂತ ಕೊಚ್ಚೆ ಸ್ಥಳದಲ್ಲೂ ಕೂಡ ಮಲಿನತೆಯನ್ನ ತೆಗೆದು ಅದು ನೀರಿನ ಶುದ್ಧತೆಯಿಂದ ನೀರನ್ನು ಹೀರ್ಕೊಂಡು ಕೊಚ್ಚೆನ ಶುದ್ಧ ಮಾಡುತ್ತೋ, ಹಾಗೆ ಕೃಷ್ಣ ನಾವು ಎಂತ ಕಲ್ಮಶ ಇಟ್ಕೊಂಡು ಭಗವಂತನ ಹತ್ರ ಹೋದ್ರುನು ಕೂಡ ಭಗವಂತ ನಮ್ಮನ್ನ ಶುದ್ಧ ಮಾಡ್ತಾರೆ. ಎಸ್, ಓಕೆ, ವೆರಿ ಗುಡ್, ವೆರಿ ಗುಡ್. ಎಸ್, ನೆಕ್ಸ್ಟ್ ಜಯಶ್ರೀ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಹಿಂದೆ ತರುಣಿಯರ ಬಗ್ಗೆ ಅನೈತಿಕ ಸಂಬಂಧ ಅಂತ ಹೇಳ್ತಿದ್ರಲ್ಲ, ಬಟ್ ಅದು ಕೃಷ್ಣನ್ ಬಗ್ಗೆ ಎಲ್ಲ ಒಳ್ಳೇದೇ ಇರುತ್ತೆ ಪ್ರಭುಜಿ. ಕೃಷ್ಣ ದೇವೋತ್ತಮ ಪರಮ ಪುರುಷ. ಓಕೆ, ಎಸ್, ಹರೇ ಕೃಷ್ಣ. ಸೂರ್ಯ. ಎಸ್, ಓಕೆ. ನೆಕ್ಸ್ಟ್ ಸುಮಿತ್ರಾ ವಿ. ಹರೇ ಕೃಷ್ಣ ಪ್ರಭುಜಿ. ಇದು ಭಕ್ತನು ಬೇರೆ ಉದ್ದೇಶ ಮನಸ್ಸಲ್ಲಿ ಇಟ್ಕೊಂಡು ದೇವೋತ್ತಮ ಪರಮ ಪುರುಷನ ಬಳಿ ಹೋದ್ರೆ ಅವನು ಪರಿಶುದ್ಧನೇ ಆಗ್ತಾನೆ, ಭಗವಂತನಿಗೆ ಯಾವ ಸೋಂಕು ತಟ್ಟೋದಿಲ್ಲ ಪ್ರಭುಜಿ. ಓಕೆ, ಎಸ್, ಸ್ಟಾರ್ಟ್ ಮಾಡುವ ಈಗ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ ಉತ್ತರ ಕೊಟ್ಟದಕ್ಕೆ. ಎಸ್, ನೋಡಿ ಇವತ್ತು ಎಂತಾಯ್ತಂದ್ರೆ ನನಗೆ ಸಮಯ ಸಿಕ್ಕಿದ್ದು. ನಾನು ಇವತ್ತು ನಂದು ಹಲ್ಲಿದು ಮೊನ್ನೆ ಹಲ್ಲು ತೆಗೆದಿದ್ದೆ, ಅದು ಸ್ಟಿಚ್ ಆಗಿದೆ. ಸ್ಟಿಚ್ ತೆಗಿಲಿಕ್ಕೆ ಹೋಗಿದ್ದೆ. ಅಲ್ಲಿ ನನಗೆ ಡಾಕ್ಟರ್ 1 ಗಂಟೆ ವೆಯ್ಟ್ ಮಾಡ್ಲಿಕ್ಕೆ ಹೇಳಿದ್ರು. ಆಗ ನಾನು ಇದನ್ನು ಓದಿದ್ದು, ತುಂಬ ಓದಿದೆ. ಇದರಲ್ಲಿ ಒಂದು ಸಾಧಾರಣ 1 ಗಂಟೆ, ಸಾಧಾರಣ ಆಲ್ಮೋಸ್ಟ್ 5-6 ಪೇಜ್ ಓದಿದೆ, ಜಾಸ್ತಿ ಓದಿದ್ದೇನೆ. ಓಕೆ, ಆಗ ನನಗೆ ಒಳಗಿಂದ ಕೆಲವೆಲ್ಲ ತಿಳಿಯಿತು. ಹಾಗಾಗಿ ನಾನು ಅದನ್ನು ಇವತ್ತು ಲಿಂಕ್ ಆಗಿ ಕಳಿಸಿದ್ದೇನೆ. ಇವತ್ತು ನಾನು ಡಿಸೈಡ್ ಮಾಡಿದೆ ಇದು ಒಂದೇ ಶ್ಲೋಕ ಹೇಳುವುದಂತ, ಯಾಕಂದ್ರೆ ನನಗೆ ತುಂಬಾ ಇಷ್ಟವಾಯಿತು. ಎಸ್, ಹರೇ ಕೃಷ್ಣ. ಶ್ಲೋಕ 133. ಕ್ಷೀರಾಲಾಯೇ ಯಾರ ನಾಮ ಮಾಧವ ಪೂರಿ ತೋಮಾಲಾಗಿ ಗೋಪಿನಾಥ ಕ್ಷೀರ ಕೈಲಾ ಚೂರಿ. ಅನುವಾದ ಮತ್ತು ಭಾವಾರ್ಥ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ್ ಕಿ ಜೈ. ಪಾಯಸವಿದ್ದ ಗಡಿಗೆಯನ್ನು ಕೈಯಲ್ಲಿ ಹಿಡಿದು ಪೂಜಾರಿ ಕೂಗಿದ, ನಿಮ್ಮಲ್ಲಿ ಯಾರ ಹೆಸರು ಮಾಧವೇಂದ್ರಪುರಿ ಎಂಬುದಾಗಿ ಇದೆಯೋ ಅವರು ದಯವಿಟ್ಟು ಬಂದು ಈ ಪಾಯಸದ ಗಡಿಗೆಯನ್ನು ತೆಗೆದುಕೊಳ್ಳುವೀರಾ. ಇದನ್ನು ಗೋಪಿನಾಥನು ನಿಮ್ಮ ಸಲುವಾಗಿ ಕಲವು ಮಾಡಿದ್ದಾನೆ. ನೋಡಿ, ಈಗ ಬ್ರಾಹ್ಮಣ ಪಾಯಸ ಇಟ್ಕೊಂಡು ಹೋಗುವಂಥದ್ದು, ಯಾಕಂದ್ರೆ ಭಗವಂತ ಹೇಳಿದ್ದಾನೆ. ಬ್ರಾಹ್ಮಣ, ಪ್ರೀಸ್ಟ್, ಪೂಜಾರಿ ಅವೆಂತ ಮಾಡ್ತಿದ್ದಾನೆ? ಭಗವಂತನ ಆಜ್ಞೆಯನ್ನು ಫುಲ್ಫಿಲ್ ಮಾಡ್ತಾ ಇದ್ದಾನೆ. ಭಗವಂತ ಹೇಳಿದ್ದಾನೆ, ಇದು ನನ್ನ ಪ್ರಿಯ ಭಕ್ತ ಮಾಧವೇಂದ್ರಪುರಿಗೆ ಕೊಂಡೋಗಿ ಕೊಡು. ಹಾಗೆ ಪ್ರಭುಪಾದ ಹೇಳುವಂತದ್ದು ನಮ್ಮ ನಿಜವಾದ ಡ್ಯೂಟಿ ಅಂತ ಅಂದ್ರೆ ಭಗವಂತನ ಆದೇಶವನ್ನು ನಾವು ಈಡೇರಿಸುವಂತದ್ದು. ಆ ಜವಾಬ್ದಾರಿ ಉಂಟು, ಈ ಜವಾಬ್ದಾರಿ, ಈ ಜವಾಬ್ದಾರಿ, ಆ ಜವಾಬ್ದಾರಿ ಅಲ್ಲ. ಎಲ್ಲಾ ಜವಾಬ್ದಾರಿ ಬದಿಗಿಡ್ಬೇಕಂತೆ. ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವಜ ಹಾಂ ತ್ವಾಂ ಸರ್ವಾಪೇಪಿ ಮೋಕ್ಷಾಮಿ ಮಾ ಶುಚ. ನಮ್ಗೆ ಭಗವಂತನ ವಿಷಯ ಬರುವಾಗ ತುಂಬಾ ನಮ್ಗೆ ಆ ಜವಾಬ್ದಾರಿ ಉಂಟು, ಇದು ಉಂಟು, ಅದು ಉಂಟು, ಇದು ಉಂಟು. ನಮ್ಗೆ ಪುರ್ಸೊತ್ತಿಲ್ಲ. ಉಳಿದದಕ್ಕೆ ಎಲ್ಲದಕ್ಕುಂಟು. ಭಗವಂತನಿಗೆ ನಾವು ಲಾಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೇವೆ. ಹೆಸರಿಗೆ ಹೇಳುವಂಥದ್ದು ನಾವು ಭಕ್ತರಂತ. ಭಕ್ತ ಅಂದ್ರೆ ಎಂತ ಮಾಡ್ಬೇಕು? ಭಗವಂತನ ಆದೇಶ ನಾವು ಈಡೇರಿಸ್ಬೇಕು. ಈಗ ನೋಡಿ, ಬ್ರಾಹ್ಮಣ
ಪ್ರಭುಪಾದ ಹೇಳುವಂತದ್ದು ಈಸ್ ಎ ಟ್ರೂ ಬ್ರಾಹ್ಮಣ. ಯಾಕೆ ಟ್ರೂ ಬ್ರಾಹ್ಮಣ? ಆರ್ ಎಲ್ಸ್ ವೈ ಗೋಪಿನಾಥ ವಿಲ್ ಕಮ್ ಇನ್ ಹಿಸ್ ಡ್ರೀಮ್. ಈಗ ಮಾಧವೇಂದ್ರಪುರಿಯ ಕನಸಲ್ಲಿ ಗೋಪಿನಾಥ ಬಂದಿದ್ದಾನೆ, ಈ ಬ್ರಾಹ್ಮಣನ ಕನಸಲ್ಲಿ ಕೂಡ ಬಂದಿದ್ದಾನೆ ಗೋಪಿನಾಥ. ಹಾಗಾಗಿ ಮಾಮೂಲಿ ಬ್ರಾಹ್ಮಣ ಅಲ್ಲ ಇವ. ಭಗವಂತ ಕನಸಲ್ಲಿ ಬರ್ಬೇಕಿದ್ರೆ ನೀವು ಎಣಿಸಿ, ಈಸ್ ಆಲ್ಸೋ ಕ್ವಾಲಿಫೈಡ್ ಬ್ರಾಹ್ಮಣ. ನೆಕ್ಸ್ಟ್ ಶ್ಲೋಕದಲ್ಲಿ ಬರ್ತದೆ, ಅವ ದಂಡವತ್ ಮಾಡ್ತಾ ಇದ್ದಾನೆ ಮಾಧವೇಂದ್ರಪುರಿಗೆ. ಬಟ್ ಈಸ್ ಎ ವೈಷ್ಣವ. ಬ್ರಾಹ್ಮಣ ಇಸ್ ಗ್ರೇಟರ್ ದನ್ ವೈಷ್ಣವ. ಮಾಧವೇಂದ್ರಪುರಿ ಈಸ್ ಎ ಟ್ರೂ ವೈಷ್ಣವ. ಅವನಿಗೆ ಗೊತ್ತುಂಟು, ಈಸ್ ಹೈಯರ್ ದನ್ ಮೀ. ಹಾಗಾಗಿ ಇಲ್ಲಿ ನಾವು ಎಂತ ತಿಳಿಬೇಕಂದ್ರೆ, ಭಗವಂತನ ಆದೇಶವನ್ನು ನಾವು ಈಡೇರಿಸಬೇಕು. ಪ್ರಭುಪಾದ್ ಬಂದದ್ದು ಅದಕ್ಕೆ. ಇಸ್ ಡಿವೈನ್ ಗ್ರೇಸ್ ಅಭಯ ಶರಣಾನಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ನಮ್ಗೆ ಅದನ್ನು ಕಲಿಸಲಿಕ್ಕೆ ಬಂದದ್ದು ಈ ಭೂಮಿಗೆ. ಭಗವಂತನ ಆದೇಶ ನಾವು ಈಡೇರಿಸಬೇಕು. ಪ್ರಭುಪಾದ್ ಹೇಳುವಂತದ್ದು, ದಿಸ್ ಮೂವ್ಮೆಂಟ್ ಬಿಲಾಂಗ್ಸ್ ಟು ಚೈತನ್ಯ ಮಹಾಪ್ರಭು. ಈ ಕೃಷ್ಣ ಪ್ರಜ್ಞೆ ಆಂದೋಲನ ಚೈತನ್ಯ ಮಹಾಪ್ರಭುಗೆ ಸೇರಿದ್ದು, ನಂದಲ್ಲ. ಹಾಗಾಗಿ ನೀವೆಲ್ಲರೂ ಇದನ್ನು ಪ್ರಚಾರ ಮಾಡಿ. ಹಮಾರಿ ಆಗೆ ಗುರು ಯಾರ್ ಜಾರಿ ಬೇಕು ತಾರೇಕವು ಕೃಷ್ಣ ಉಪದೇಶ. ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ, ಪ್ರಭುಪಾದ್ ಅದನ್ನೇ ರಿಪೀಟ್ ಮಾಡುವಂತದ್ದು. ಹಾಗಾಗಿ ನಮ್ಮ ಮೂಲ ಉದ್ದೇಶ ಎಂತ ಅಂದ್ರೆ, ನಾವು ಭಗವಂತನ ಆದೇಶವನ್ನು ಈಡೇರಿಸ್ತಾ ಇದ್ದೇವಾ? ಭಗವಂತನ ಆದೇಶ ನಮ್ಗೆ ಹೇಗೆ ಗೊತ್ತಾಗುವಂಥದ್ದು? ಶುದ್ಧ ಭಕ್ತರು, ಭಗವಂತನ ಶುದ್ಧ ಭಕ್ತರು ಹೇಳುವುದು ಕೂಡ ಅದನ್ನೇ. ಗುರು ಸಾಧು ಶಾಸ್ತ್ರ ತ್ರೀನೋಕೆ ಏಕಿ ವಾಕ್ಯ. ಗುರು ಹೇಳಿದ್ದು, ಪ್ರೀವಿಯಸ್ ಸಾಧು ಹೇಳಿದ್ದು, ಶಾಸ್ತ್ರ ಹೇಳಿದ್ದು ಸೇಮ್ ಇರ್ತದೆ. ಹಾಗಾಗಿ ನಮ್ಮ ಒಂದೇ ಒಂದು ಡ್ಯೂಟಿ ಅಂತಂದ್ರೆ, ನಾವು ಭಗವಂತನ ಆದೇಶವನ್ನು ನಾವು ಈಡೇರಿಸಬೇಕು. ಇದಕ್ಕೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ನಾವು ಇದಕ್ಕೆ ಲಾಸ್ಟ್ ಅಲ್ಲಿ ಸಮಯ, ಇವತ್ತು ರಾತ್ರಿ ಸಮಯ ಇರುವಾಗ ನಾನು ಸ್ವಲ್ಪ 8 ಕಾಲಕ್ಕೆ ಒಂದು ಅರ್ಧ ಗಂಟೆ ನೋಡ್ತೇನೆ ಈ ಕ್ಲಾಸ್. ಲಾಸ್ಟ್ ಪ್ರಿಫರೆನ್ಸ್. ನಾವು ಪ್ರಿಯಾರಿಟಿ ಕೊಡ್ಲಿಲ್ಲ. ನಾವು ಯಾವ್ದಕ್ಕೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಡ್ತೇವೆ, ಸೆಕೆಂಡ್ ಪ್ರಿಯಾರಿಟಿ, ಥರ್ಡ್ ಪ್ರಿಯಾರಿಟಿ, ಈ ರೀತಿ ಕೊಡ್ತೇವೆ. ಆದ್ರೆ ಭಗವಂತನ ವಿಷಯ ಬರುವಾಗ ನಾವು ಲಾಸ್ಟ್ಗೆ ಇಟ್ಟಿದ್ದೇವೆ. ನಾವು ಕೂಡ ಭಗವಂತನನ್ನು ಲಾಸ್ಟ್ಗೆ ಇಟ್ಟರೆ ಭಗವಂತ ಕೂಡ ನಮ್ಮನ್ನು ಲಾಸ್ಟ್ಗೆ ಇಡ್ತಾನೆ. ಏ ಯತಮ ಪ್ರಪದ್ಯಂತೆ. ನಾವು ಎಷ್ಟು ಮಾಡ್ತೇವೆ ಅಷ್ಟು ಭಗವಂತ ರೆಸಿಪ್ರೋಕೇಟ್ ಮಾಡ್ತಾನೆ. ಹಾಗಾಗಿ ಇಲ್ಲಿ ಮೂಲ ಉದ್ದೇಶ ಅಂತ ಅಂದ್ರೆ, ಈ ಬ್ರಾಹ್ಮಣ ಹೇಗೆ ಭಗವಂತನ ಆದೇಶವನ್ನು ಈಡೇರಿಸಿದ. ಭಗವಂತ ಹೇಳ್ತಾರೆ, ಗೋಪಿನಾಥ್ ಹೋಗಿ ನನ್ನ ಶುದ್ಧ ಭಕ್ತ ಮಾಧವೇಂದ್ರಪುರಿಗೆ ಈ ಪಾಯಸವನ್ನು ಕೊಡು. ಇಮ್ಮಿಡಿಯೇಟ್ ಹೋದ ಅಂತ. ಅದರಲ್ಲಿ ಇನ್ನೊಂದು ಯೋಚನೆ ಇಲ್ಲ, ಇನ್ನೊಂದು ಯೋಚನೆ ಮಾಡ್ಲಿಲ್ಲವ. ಎಷ್ಟೋ ಸಲ ಆಗ್ತದೆ, ನಾವು ತುಂಬಾ ಯೋಚನೆ ಮಾಡ್ತೇವೆ. ಆಗುದಿಲ್ಲ ಸರ್, ಅದು ಉಂಟು, ಇದು ಉಂಟು, ಈಗ ಮಕ್ಕಳಿಗೆ ಎಕ್ಸಾಮ್, ಇನ್ನೊಂದುಂಟು, ಮತ್ತೊಂದುಂಟು. ನಮ್ಗೆ ಈ ಎಂತ ಹೇಳುವಂಥದ್ದು ಎಕ್ಸ್ಕ್ಯೂಸ್ ತುಂಬಾ ಉಂಟು. ನಾನು ಬ್ಯುಸಿ, ನನಗೆ ಕೆಲಸ, ಭಯಂಕರ ಕೆಲಸ ಇರ್ತದೆ, ಎಲ್ಲ ಉಂಟು ನಮ್ಮ ಹತ್ರ ಎಕ್ಸ್ಕ್ಯೂಸ್. ಆದ್ರೆ ಭಗವಂತ ಹಾಗೆ ಅಲ್ಲ. ಭಗವಂತ ನಾವು 99 ತಪ್ಪು ಮಾಡಿದ್ರು ಕೂಡ ಒಂದು ಯಾವಾಗ ಸರಿ ಮಾಡ್ತೇವೆ ಆಗ ಇಮಿಡಿಯೇಟ್ ನಮ್ಗೆ ಅಪ್ರೋಚ್ ಆಗ್ತಾನೆ. ಹೇಗೆ ಅಂದ್ರೆ, ಭಗವಂತನ ಕಣ್ಣು ಬ್ಲಿಂಕ್ ಆಗುವುದಿಲ್ಲ. ಭಗವಂತನ ಕಣ್ಣು ಯಾವಾಗ್ಲೂ ಹೀಗಿರ್ತದೆ. ಈಗ ಯಾರೋ ನಿಮ್ಮನ್ನು ಹೀಗೆ ಎಪ್ಪಿದ್ರೆ ಹೀಗೆ ನೋಡಿದ್ರೆ ಎಂತ ಆಗ್ತದೆ, ಅದೇ ರೀತಿ ನಮ್ಮನ್ನು ಈ ರೀತಿ ವಾಚ್ ಮಾಡ್ತಾ ಇರ್ತಾನೆ. ಎಸ್, ಇವ ಯಾವಾಗ ನನ್ನ ಸೇವೆಗೆ ತೊಡಗ್ತಾನೆ, ನನ್ನ ಸೇವೆ ಮಾಡ್ಲಿಕ್ಕೆ ಇಚ್ಛೆ ಮಾಡ್ತಾನೆ, ಈ ರೀತಿ ಯೋಚನೆ ಮಾಡ್ತಾ ಇರ್ತಾನೆ. ಪ್ರಭುಪಾದ ಹೇಳುವಂತದ್ದು, ಕೃಷ್ಣ ಥಿಂಕ್ಸ್ ಯು 24 hours. 24 ಗಂಟೆ ಕೃಷ್ಣ ನಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ. ನಾವು 1 ಸೆಕೆಂಡ್ ಕೂಡ ಯೋಚನೆ ಮಾಡುವುದಿಲ್ಲ ಭಗವಂತನ ಬಗ್ಗೆ, 1 ಸೆಕೆಂಡ್ ಕೂಡ. ಹಾಗಾಗಿ ಒನ್ ಸೈಡೆಡ್ ಲವ್. ಕೃಷ್ಣನ ಸೈಡಲ್ಲಿ ಉಂಟು ನಮ್ಮ ಮೇಲೆ ಪ್ರೀತಿ, ನಮ್ಗೆ ಇಲ್ಲ. ಕೃಷ್ಣನ ಮೇಲೆ ನಮ್ಗೆ ಇಲ್ಲ. ಹಾಗಾಗಿ ನಾವು ಭಗವಂತನ ಆದೇಶವನ್ನು ಯಾವಾಗ
ಈಡೇರಿಸುವಂತದ್ದು. ಪ್ರಭುಪಾದ ಅದನ್ನೇ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈಗ ಪ್ರಭುಪಾದದ ಆದೇಶವನ್ನು ಈಡೇರಿಸುವ, ಪ್ರಭುಪಾದದ ಆದೇಶವನ್ನು ಈಡೇರಿಸುವ. ಖಾಲಿ ಹೆಸರಿಗೆ ಮಾತ್ರ ಜೈ ಪ್ರಭುಪಾದ್ ಹೇಳುವುದಲ್ಲ, ಹೆಸರಿಗೆ ಹೇಳುವುದಲ್ಲ. ಪ್ರಭುಪಾದ್, ಎಸ್ ಪ್ರಭುಪಾದ್, ನಾನು ನಿಮ್ಮ ಈ ಮೂವ್ಮೆಂಟ್ಗೆ, ನಿಮ್ಮ ಈ ಆರ್ಗನೈಸೇಷನ್ಗೆ ಎಸ್ ನಾನು ಸೇವೆ ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ನನ್ನಿಂದ ಎಷ್ಟಾಗ್ತದೆ ಅಷ್ಟು ನಾನು ಮಾಡ್ತೇನೆ. ಈ ಡಿಸೈರ್ ಬರ್ಬೇಕ ನಮ್ಗೆ ಒಳಗಿಂದ, ಈಚೆ ಬರ್ಬೇಕು. ಇದೆಂತಂದ್ರೆ ಫೋರ್ಸ್ಫುಲಿ ಬರುವಂತದಲ್ಲ. ಒಬ್ಬನನ್ನು ಫೋರ್ಸ್ಫುಲಿ ನಾವು ತರಲಿಕ್ಕೆ ಆಗುದಿಲ್ಲ. ಇದು ವಾಲಂಟಿಯರ್ಲಿ ಬರ್ಬೇಕು, ಫೋರ್ಸ್ ಮಾಡಿ ಬರುವಂತದಲ್ಲ. ನಮಗೆ ಒಳಗಿಂದ ಆಗ್ಬೇಕು. ಎಸ್ ಎಸ್ ನಾನು ಭಗವಂತನ ಆದೇಶವನ್ನು ಈಡೇರಿಸ್ತೇನೆ, ನಾನು ಪ್ರಭುಪಾದ ಹೇಳಿದ್ದನ್ನು ಮಾಡ್ತೇನೆ, ನಾನು ಭಗವಂತನಿಗೆ ಸೇವೆ ಮಾಡ್ತೇನೆ. ಈ ರೀತಿ ಇಚ್ಛೆ ಬರ್ಬೇಕಂದ್ರೆ ನಮ್ಗೆ ಈ ಇಚ್ಛೆ ಬ್ರಾಹ್ಮಣನಲ್ಲಿ ಇತ್ತು. ಎಸಿಗನ್ನು ಭಾವಾರ್ಥ ನೋಡುವ. ಪರಮ ಸತ್ಯಕ್ಕೂ ಸಾಪೇಕ್ಷ ಸತ್ಯಕ್ಕೂ ಇರುವ ವ್ಯತ್ಯಾಸವನ್ನು ಇಲ್ಲಿ ವಿಷದಪಡಿಸಿರುವುದಾಗಿದೆ. ಅಂದ್ರೆ ಅಬ್ಸಲ್ಯೂಟ್ ಟ್ರೂತ್ ಮತ್ತೆ ರಿಲೇಟಿವ್ ಟ್ರೂತ್. ಪರಮ ಸತ್ಯ ಅಂದ್ರೆ ಅಬ್ಸಲ್ಯೂಟ್ ಟ್ರೂತ್, ಸಾಪೇಕ್ಷ ಸತ್ಯ ಅಂದ್ರೆ ರಿಲೇಟಿವ್ ಟ್ರೂತ್. ಪರಮ ಸತ್ಯ ಭಗವಂತ, ನಿಮ್ಗೆಲ್ಲರಿಗೂ ಗೊತ್ತುಂಟು, ಅಬ್ಸಲ್ಯೂಟ್ ಟ್ರೂತ್. ಸಾಪೇಕ್ಷ ಸತ್ಯ ರಿಲೇಟಿವ್ ಟ್ರೂತ್. ಅದರ ವ್ಯತ್ಯಾಸ, ತಾನು ಕಳ್ಳನೆಂಬುದಾಗಿ ಪ್ರಭು ಗೋಪಿನಾಥನು ಇಲ್ಲಿ ಬಹಿರಂಗವಾಗಿ ಘೋಷಿಸಿದ್ದಾನೆ. ನೋಡಿ, ಭಗವಂತ ಕಳ್ಳ ಆದ್ರೂ ಕೂಡ ಅದು ನಾವೀಗ ಅದನ್ನು ಗ್ಲೋರಿಫೈ ಮಾಡ್ತಾ ಇದ್ದೇವೆ. ಯಾರು ಕಳ್ಳತನ ಮಾಡಿದನ್ನು ಯಾರು ಗ್ಲೋರಿಫೈ ಮಾಡ್ತಾರೆ? ಅದನ್ನು ಅಲ್ಲಿ ಬಿಟ್ಟಾಕ್ತಾರೆ, ಅವ್ರು ಜೈಲಿಗೆ ಹೋಗ್ತಾರೆ, ಬಿಡಿ. ಆದ್ರೆ ಭಗವಂತ ಕಳ್ಳತನ ಮಾಡಿದ್ರು ಕೂಡ ಅವ್ರು ಟ್ರಾನ್ಸ್ಜೆಂಡಲ್ ಅಂತೆ. ಭಗವಂತ ಎಂತ ಮಾಡಿದ್ರು ಟ್ರಾನ್ಸ್ಜೆಂಡಲ್, ಅದನ್ನು ನೋಡಿ ನಾವು ಗ್ಲೋರಿಫೈ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಭಗವಂತನ ವಿಚಾರ ಎಲ್ಲವೂ ಆಧ್ಯಾತ್ಮಿಕ. ಗೋಪಿನಾಥ ಇಲ್ಲಿ ಕ್ಷೀರವನ್ನು ಬಚ್ಚಿಟ್ಟ ತನ್ನ ಪ್ರೀತಿಯ ಭಕ್ತನಿಗೆ, ಮಾಧವೇಂದ್ರಪುರಿಗೆ. ಈಗ ಗೋಪಿನಾಥನಿಗೆ ಗೊತ್ತುಂಟು, ನಾನೀಗ ಬಚ್ಚಿಡ್ತೇನೆ, ಮತ್ತೆ ನನಗೆ ಹೆಸರು ಕಳ್ಳ ಬರ್ತದೆ. ನನ್ನ ಹೆಸರು ಕಳ್ಳ ಬಂದ್ರು ಕೂಡ ನನ್ನ ಹೆಸರು ಕಳ್ಳ ಬಂದು ಕೂಡ ಪರವಾಗಿಲ್ಲ, ನಾನು ನನ್ನ ಭಕ್ತನಿಗೆ ಕ್ಷೀರವನ್ನು ಇಡ್ತೇನೆ. ಹಾಗಾಗಿ ಇಲ್ಲಿ ನಾವು ಎಂತ ತಿಳಿಬೇಕಂದ್ರೆ, ಭಗವಂತ ತನ್ನ ಶುದ್ಧ ಭಕ್ತರಿಗೋಸ್ಕರ ಎಂತ ಹೆಸರನ್ನು ಕೇಳಲಿ ಕೂಡ ರೆಡಿ. ಹಾಗಾಗಿ ಅವನ ಫಸ್ಟ್ ಪ್ರಿಫರೆನ್ಸ್ ಅಂತಂದ್ರೆ ಅವನ ಶುದ್ಧ ಭಕ್ತರು. ಶುದ್ಧ ಭಕ್ತರಿಗೆ ಏನು ಮಾಡ್ಲಿಕ್ಕೆ ಕೂಡ ಅವ್ರು ರೆಡಿ. ಅವನಿಗೆ ಪರ್ಸನಲ್ ಆಗಿ ಅವನಿಗೆ ಇನ್ಕನ್ವೀನಿಯನ್ಸ್ ಬರ್ಬೋದು, ಆದ್ರೆ ರೆಡಿ, ಅವ ರೆಡಿ. ಹಾಗೆ ಅವನು ಪಾಯಸದ ಗಡಿಗೆಯನ್ನು ಕದ್ದಿದ್ದ. ಈ ವಿಷಯವನ್ನು ಗುಟ್ಟಾಗೇನು ಇಡಲಾಗಿಲ್ಲ. ನೋಡಿ, ಭಗವಂತ ಗುಟ್ಟಾಗಿ ಇಡುವುದಿಲ್ಲ, ಗುಟ್ಟಾಗಿಲ್ಲ. ಕದ್ದಿದ್ದ, ಗುಟ್ಟಾಗಿಲ್ಲ. ಅವ ಯಾಕೆ ಹೇಳ್ಬೇಕು? ಗುಟ್ಟಾಗಿ ಇಡುವುದಿದ್ರೆ ಅವ ಅಲ್ಲಿಂದಲೇ ಹೇಗೆ ಮಾಡಿ ಬಚ್ಚಿಟ್ಟದನ್ನು ಬೇರೆ ಯಾವ ರೀತಿಯಲ್ಲಿ ಅವನಿಗೆ ಕೊಂಡೋಗಿ ಕೊಡಬಹುದಿತ್ತು. ಮಾಧವೇಂದ್ರಪುರಿ ಎದುರಲ್ಲಿ ಇಡ್ಬಹುದಿತ್ತು. ಯಾಕೆಂದ್ರೆ ಭಗವಂತನಿಗೆ ಅದು ಮಾಡಬಹುದು. ಅವನಿಗೆ ಈ ಅಸಾಧ್ಯ ಅನ್ನುವುದು ಭಗವಂತನ ಡಿಕ್ಷನರಿ ಇಲ್ಲ. ಇಂಪಾಸಿಬಲ್ ಇಸ್ ನಾಟ್ ದೇರ್ ಇನ್ ಕೃಷ್ಣಸ್ ಡಿಕ್ಷನರಿ. ಹಾಗಾಗಿ ಭಗವಂತ ಗೋಪಿನಾಥನಿಗೆ ಕದ್ದಿಟ್ಟಿದ್ದಾನೆ. ಕದ್ದಿಟ್ಟವನಿಗೆ ಅಲ್ಲಿಂದ ಅವನೇ ಕೊಂಡೋಗಿ ಮಾಧವೇಂದ್ರಪುರಿಗೂ ಕೊಡಬಹುದಿತ್ತು. ಮಾಡ್ಬೋದು, ಅವನಿಗೆ ಎಂತ ಬೇಕಿದ್ರು ಮಾಡ್ಬೋದು. ಅವ ಸ್ವರಾಟ್ ಪೂರ್ತಿ ಇಂಡಿಪೆಂಡೆಂಟ್, ಅವ ಎಂತ ಬೇಕಿದ್ ಮಾಡ್ಬೋದು. ಯಾರು ಅವನನ್ನು ನಿಲ್ಲಿಸಿ, ಆದ್ರೆ ಅವ ಬೇಕಂತಲೇ ಬಚ್ಚಿಟ್ಟಿದ್ದ. ಮತ್ತೆ ಬ್ರಾಹ್ಮಣ ಹತ್ರ ಹೋಗಿ ಹೇಳಿದ ಈ ಕನಸಲ್ಲಿ. ಯಾಕೆಂದ್ರೆ ಅವನಿಗೆ ಗುಟ್ಟಾಗಿಡುವ ಇಚ್ಛೆ ಇರಲಿಲ್ಲ. ಏಕೆಂದ್ರೆ ಅವನು ಮಾಡಿದ ಕಳವು ಲೋಕೋತ್ತರ ಆನಂದದ ಸೆಳೆಯಾಗಿತ್ತು. ಈಗ ಕೂಡ ನೋಡಿ, ಈಗ ಟ್ರೈನಲ್ಲಿ ಹೋಗುವಾಗ, ನಾನು ಮೊನ್ನೆ ಟ್ರೈನಲ್ಲಿ ಹೋದದ್ದು ಮಾಯಾಪುರಿಗೆ. ಟ್ರೈನಲ್ಲಿ ಹೋಗುವಾಗ ಆ ಪ್ಲೇಸ್ ಬರ್ತದೆ, ಕ್ಷೀರಚೋರ್ ಗೋಪಿನಾಥ್.
ಆ ಪ್ಲೇಸೇ ಉಂಟು, ಈಗ ಕೂಡ ಫೇಮಸ್ ಅದು, ಕ್ಷೀರಚೋರ್ ಗೋಪಿನಾಥ್ ರೆಮುನಾದಲ್ಲಿ. ಹಾಗಾಗಿ ಭಗವಂತನ ಈ ಮಾಡಿದ ಲೀಲೆ ಯಾವಾಗ 500 ವರ್ಷದ ಹಿಂದೆ, 500 ಆಲ್ಮೋಸ್ಟ್ ಮಾಧವಪುರಿ ಅದಕ್ಕಿಂತ ಒಂದು 530 years ಅಂದ್ರೆ ಒಂದು 30-40 years ಬ್ಯಾಕ್, ಓಕೆ 600 years ಬ್ಯಾಕ್. ಈಗ ಕೂಡ ಅದು ನೋಡಿ ಪ್ರಸಿದ್ಧ, ಕ್ಷೀರಚೋರ್ ಗೋಪಿನಾಥ ಅಂತ ಪ್ರಸಿದ್ಧ. ಹಾಗೆ ಭಗವಂತ ಮಾಡಿದದು ಪ್ರಸಿದ್ಧ ಆಗ್ತದೆ, ಅದು ಎಂತ ಮಾಡಿದ್ರು ಕೂಡ ಪ್ರಸಿದ್ಧ. ಹಾಗಾಗಿ ಲೋಕೋತ್ತರ ಆನಂದ ಸೆಳೆಯಾಗಿತ್ತು. ಐಹಿಕ ಜಗತ್ತಿನಲ್ಲಿ ಕಳ್ಳತನ ಒಂದು ಅಪರಾಧ, ಕಳ್ಳತನ ಮಾಡಿದ ಇಮಿಡಿಯೇಟ್ ನಾವು ಜೈಲಿಗೆ ಹೋಗ್ತೇವೆ. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪ್ರಭು ಮಾಡುವ ಕಳವು ಲೋಕೋತ್ತರದ ಆನಂದ ಆಕಾರವಾಗಿರುತ್ತದೆ. ಹಾಗಾಗಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣ ಕಳವು ಮಾಡಿದ್ದು ಕೂಡ ಅದು ಟ್ರಾನ್ಸ್ಡೆಂಟಲ್, ಟೋಟಲಿ ಆನಂದ, ಬ್ಲಿಸ್ ಅದು. ಹಾಗಾಗಿ ನಾವು ಭೌತಿಕಕ್ಕೆ ಮತ್ತೆ ಆಧ್ಯಾತ್ಮಿಕಕ್ಕೆ ಹೋಲಿಸುವ ಹಾಗೆ ಇಲ್ಲ. ಎಸ್, ನಾನು ಕೂಡ ಕಳ್ಳತನ ಮಾಡ್ತೇನೆ, ನಾವು ಜೈಲಿಗೆ ಹೋಗ್ತೇವೆ. ಯಾಕೆ ನಾವು ಭಗವಂತನ ಇಮಿಟೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಭಗವಂತ ಮಾಡಿದ್ರೆ ಅದು ಆಧ್ಯಾತ್ಮಿಕ ಆಗ್ತದೆ, ಅವ ಎಂತ ಮಾಡಿದ್ರು ಕೂಡ. ನಾವು ಮಾಡಿದ್ದು ಭೌತಿಕ ಆಗ್ತದೆ, ಇಮಿಡಿಯೇಟ್ ಜೈಲ್ ನಮಗೆ. ಮತ್ತೆ ಭಗವಂತ ಮಾಡಿದ ಆನಂದ, ನಾವು ಮಾಡಿದ ಆನಂದ ಇಲ್ಲ ಅಲ್ಲಿ. ದೇವೋತ್ತಮ ಪುರುಷನ ಪರತರ ಲಕ್ಷಣವನ್ನು ಅರ್ಥ ಮಾಡಿಕೊಳ್ಳಲಾಗದ ಪ್ರಾಪಂಚಿಕ ರೀತಿಯ ಮೂಢರು ನೋಡಿ. ಜನರಲ್ಲಿ ಇದಕ್ಕೆ ಎಂತ ಹೇಳ್ತಾರೆ, ಅವು ಕೂಡ ಕಳ್ಳ ಅಂತ ಹೇಳ್ತಾರೆ. ಇವರೆಲ್ಲ ಮೂಢರು, ಅವ್ರಿಗೆ ಗೊತ್ತಿಲ್ಲ. ಹೇಗೆಂದ್ರೆ ಅದರಲ್ಲಿ ಟ್ರಾನ್ಸ್ಜೆಂಡಲ್ ಹ್ಯಾಪಿನೆಸ್ ಉಂಟು. ಯಶೋದೆ ನೋಡುವಂಥದ್ದು, ಕೃಷ್ಣ ಹೋಗಿ ಕತ್ತಾ ಇದ್ದ ಬೆಣ್ಣೆಯನ್ನು ಕದ್ತಾ ಇದ್ದಾನೆ. ಅದು ಅವಳಿಗೆ ಅಲ್ಲಿ ಆನಂದ ಇನ್ಕ್ರೀಸ್ ಆಗ್ತಾ ಉಂಟು. ಕೃಷ್ಣ ಕತ್ತಾ ಇದ್ದ ಹೋಗಿ ಹಿಡಿತಾಳೆ, ಆಗ ಅಲ್ಲಿ ಇನ್ಕ್ರೀಸ್ ಆಗುವಂಥದ್ದು ಹ್ಯಾಪಿನೆಸ್. ಕೃಷ್ಣ ಅವಳನ್ನು ನೋಡುವಂಥದ್ದು, ಆಗ ಅವನಿಗೆ ಹ್ಯಾಪಿನೆಸ್ ಇನ್ಕ್ರೀಸ್ ಆಗುವಂಥದ್ದು. ಹಾಗಾಗಿ ಅದು ಟೋಟಲ್ ಹ್ಯಾಪಿನೆಸ್ ಅದು. ಅದೇ ನಮ್ಮ ಮಗು ಹಾಗೆ ಮಾಡಿದ್ರೆ ಅಲ್ಲಿ ಹ್ಯಾಪಿನೆಸ್ ಇಲ್ಲ, ಹ್ಯಾಪಿನೆಸ್ ಅಲ್ಲ ಅದು. ನಮ್ಗೆ ಅದೊಂದು ಛಾಯೆ, ಸ್ವಲ್ಪ ಹ್ಯಾಪಿನೆಸ್ ಕಾಣ್ಬೋದು, ಆದ್ರೆ ಅದು ಟ್ರಾನ್ಸ್ಜೆಂಡಲ್ ಹ್ಯಾಪಿನೆಸ್ ಅಲ್ಲ, ಬ್ಲಿಸ್ ಇಲ್ಲ ಅಲ್ಲಿ. ಆದ್ರೆ ಇಲ್ಲಿ ಅದು ಬ್ಲಿಸ್. ಯಾಕೆಂದ್ರೆ ಕೃಷ್ಣ ದೇವೋತ್ತಮ ಪರಮಪುರುಷ. ಕೃಷ್ಣನ ಭಕ್ತರೊಟ್ಟಿಗೆ ಯಾರಂದ್ರೆ ಸಾಕ್ಯ, ವಾತ್ಸಲ್ಯ ಮತ್ತೆ ಮಾಧುರ್ಯ, ಈ 3 ಭಕ್ತರು ಕೃಷ್ಣನಿಗೆ ಹ್ಯಾಪಿನೆಸ್ ಜಾಸ್ತಿ ಆಸಿ ಕೊಡುವಂಥದ್ದು, ಜಾಸ್ತಿ ಆಸಿ. ಹಾಗೆ ಕೃಷ್ಣನಿಗೆ ಹ್ಯಾಪಿನೆಸ್ ಜಾಸ್ತಿ ಕೊಡ್ತಾರೆ, ಹಾಗೆ ಅವರಲ್ಲಿ ಕೂಡ ಜಾಸ್ತಿ ಆಗುವಂಥದ್ದು. ಅವರಿರುವಂಥದ್ದು ಭಗವಂತನಿಗೆ ಖುಷಿ ಕೊಡ್ಲಿಕ್ಕೆ, ಹ್ಯಾಪಿನೆಸ್ ಕೊಡ್ಲಿಕ್ಕೆ. ಅವರ ಹ್ಯಾಪಿನೆಸ್ ಕೊಡ್ತಾರೆ ಕೃಷ್ಣನಿಗೆ, ಕೃಷ್ಣನ ಹ್ಯಾಪಿನೆಸ್ ಜಾಸ್ತಿ ಆಗ್ತದೆ. ಕೃಷ್ಣ ಮತ್ತೆ ಅವರಿಗೆ ಹ್ಯಾಪಿನೆಸ್ ಜಾಸ್ತಿ ಮಾಡ್ತಾನೆ. ಹಾಗೆ ಅದು ಒಂದು ಸೈಡ್ ಮಾತ್ರ ಅಲ್ಲ, 2 ಸೈಡ್, ಬೋತ್ ಸೈಡ್, 2 ಸೈಡ್. ಹಾಗಾಗಿ ಆಧ್ಯಾತ್ಮಿಕ ಲೋಕ ಅಂದ್ರೆ ಟೋಟಲ್ ಆನಂದ, ಪರಮ ಕರುಣ ಪೌದ್ವಿಜನ ಕೇವಲ ಆನಂದ ಕಾಂಡ, ಕೇವಲ ಆನಂದ ಕಾಂಡ. ಪ್ರಭುಪಾದ ಹೇಳುವಂತದ್ದು, ಸ್ಪಿರಿಚುವಲ್ ವರ್ಲ್ಡ್ ಮೀನ್ಸ್ ಆಲ್ವೇಸ್ ಜಾಲಿ. ಯಾಕೆ ಜಾಲಿ? ಚಾಂಟ್, ಡ್ಯಾನ್ಸ್, ಟೇಕ್ ಕೃಷ್ಣ ಪ್ರಸಾದಂ. ಕೃಷ್ಣ ಇಸ್ ನಾಟ್ ಹ್ಯಾವಿಂಗ್ ಎನಿ ಅದರ್ ಬಿಸ್ನೆಸ್. ಪ್ರಭುಪಾದ ಹೇಳುವಂಥದ್ದು ಬೇರೆ ಯಾವ ಬಿಸ್ನೆಸ್ ಇಲ್ಲ ಅಂತೆ. ಜಸ್ಟ್ ಕೀರ್ತನ ಮಾಡುವಂಥದ್ದು, ಡ್ಯಾನ್ಸ್ ಮಾಡುವಂಥದ್ದು, ಕೃಷ್ಣ ಪ್ರಸಾದ ತಿನ್ನುವಂಥದ್ದು ಇದೆ. ಜಾಲಿ ಯಾವಾಗ್ಲೂ. ಆದ್ರೆ ಭೌತಿಕ ಲೋಕದಲ್ಲಿ ನಾವು ಕೂಡ ಆಲ್ವೇಸ್ ನನಗೆ ಜಾಲಿ ಆಗ್ಬೇಕಂತ ನಾವು ಇಮಿಟೇಟ್ ಮಾಡ್ಲಿಕ್ಕೆ ಹೋಗುವಂಥದ್ದು. ಆದ್ರೆ ಇಮಿಟೇಷನ್ ನಾವು ಭೌತಿಕದಲ್ಲಿ ನೋಡುವಂಥದ್ದು. ಅದೇ ಆಧ್ಯಾತ್ಮಿಕ ಬನ್ನಿ, ಕೃಷ್ಣನ ಸೇವೆಗೆ ಬನ್ನಿ, ನಿಮ್ಗೆ ಆಲ್ವೇಸ್ ಜಾಲಿ ಸಿಗ್ತದೆ, ಭೌತಿಕದಲ್ಲಿ ಸಿಗುವುದಿಲ್ಲ. ರಾಂಗ್ ಪ್ಲೇಸ್ ಅಲ್ಲಿ ನಾವು ಜಾಲಿ ಹುಡುಕ್ತಾ ಹೋಗ್ತೇವೆ, ರಾಂಗ್ ಪ್ಲೇಸ್ ಅಲ್ಲಿ ಸಿಗುವುದಿಲ್ಲ ಸರ್. ಭೌತಿಕದಲ್ಲಿ ಆಧ್ಯಾತ್ಮಿಕ ಹ್ಯಾಪಿನೆಸ್ ಸಿಗುವುದಿಲ್ಲ. ಆಧ್ಯಾತ್ಮಿಕಕ್ಕೆ ಬನ್ನಿ, ಇಲ್ಲಿ ಸಿಗ್ತದೆ ನಿಮ್ಗೆ ಆಧ್ಯಾತ್ಮಿಕ ಹ್ಯಾಪಿನೆಸ್, ಬ್ಲಿಸ್. ಹಾಗೆ ಮೂಢರಿಗೆ ಇದು ಅರ್ಥ ಆಗುದಿಲ್ಲ. ಮೂಢರು ಎಂತ ಮಾಡ್ತಾರೆ ನೋಡಿ. ಪ್ರಭುಪಾದ ಹೇಳ್ತಾ ಇದ್ದಾರೆ, ದೇವೋತ್ತಮ ಪುರುಷನ ಪರತ ಲಕ್ಷಣ ಅರ್ಥ ಮಾಡಿಕೊಳ್ಳಲಾಗದ ಪ್ರಾಪಂಚಿಕ ರೀತಿಯ ಮೂಢರು ಕೆಲವು ಸಲ ಭಗವಾನ್ ಶ್ರೀಕೃಷ್ಣನನ್ನು ದುರಾಚಾರಿ ಎಂದು ಹೇಳುವುದಿದೆ. ಏಕೆಂದ್ರೆ ಅವ ನೋಡುವಂಥದ್ದು ಭೌತಿಕ ಮಾತ್ರ.
ಪ್ರಭುಪಾದ ಹೇಳುವಂತ ಫೇಮಸ್ ಎಕ್ಸಾಂಪಲ್, ಒಬ್ಬನಿಗೆ ಜಾಂಡೀಸ್ ಆಗಿದೆ, ಅವನಿಗೆ ಎಲ್ಲವೂ ಹಳದಿ ಕಾಣ್ತದೆ. ಆಕ್ಚುಲಿ ಎಲ್ಲವೂ ಹಳದಿ ಅಲ್ಲ, ಯಾಕಂದ್ರೆ ಅವನಿಗೆ ಜಾಂಡೀಸ್ ಆಗಿದೆ. ಅವನಿಗೆ ಜಾಂಡೀಸ್ ಆದ ಕಾರಣ ಎಲ್ಲವೂ ಹಳದಿ ಕಾಣ್ತದೆ, ಆದ್ರೆ ಎಲ್ಲವೂ ಹಳದಿ ಅಲ್ಲ. ಅದೇ ರೀತಿ ಈ ಮೂಢರಿಗೆ ಕೃಷ್ಣನು ದುರಾಚಾರಿ ಕಾಣ್ತಾನೆ. ಕೃಷ್ಣ ದುರಾಚಾರಿ ಅಲ್ಲ ಸರ್, ಅವ ದುರಾಚಾರಿ. ಯಾರು? ಮೂಢ ದುರಾಚಾರಿ. ಮೂಢ ದುರಾಚಾರಿ. ಆದರೆ ನೀತಿಗೆಟ್ಟದ್ದು ಎಂಬಂತೆ ತೋರುವ ಹಾಗೂ ಗುಟ್ಟಾಗಿ ಇರಿಸಲಾಗದ ಅವನ ಚಟುವಟಿಕೆಗಳು ಭಕ್ತ ಜನರಿಗೆ ಆನಂದವನ್ನು ಎರೆಯುತ್ತವೆ ಎಂಬುದು ಆ ಜನಕ್ಕೆ ತಿಳಿಯದು. ನೋಡಿ, ಭಕ್ತರಿಗೆ ಇದರಲ್ಲಿ ಆನಂದ ಸಿಗ್ತದೆ ಭಗವಂತನ ಈ ವಿಚಾರದಲ್ಲಿ, ಅದು ಅವರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಇದು ಎಂತಂದ್ರೆ ನೋಡಿ, ಆನಂದ ಸಿಗದಿದ್ರೆ ಒಬ್ಬ, ಈಗ ನಾವು ನಮ್ಮ ಜೀವನವನ್ನು ಡೆಡಿಕೇಟ್ ಮಾಡಿದ್ದೇವೆ, 1-2 ದಿವಸ ಜಾಸ್ತಿ ದಿನ ಇರಲಿಕ್ಕೆ ಆಗುದಿಲ್ಲ. ಹೇಗೆಂದ್ರೆ ಇದಕ್ಕೆ ಪ್ರಭುಪಾದ ಕೊಡುವಂತ ಎಕ್ಸಾಂಪಲ್, ಅವರ ಹೆಸರು ಇವಾಗ ಬ್ಯಾರಿಸ್ಟರ್, ಲಾಯರ್. ಅವ ಗಾಂಧಿ ಮೂವ್ಮೆಂಟ್ಗೆ ಸೇರುವಂತ, ಪ್ರಭುಪಾದ ಗಾಂಧಿ ಮೂವ್ಮೆಂಟ್ ಅಲ್ಲಿ ಇದ್ರು, ಸಮಥಿಂಗ್ ಹೆಸರು ಉಂಟು. ಓಕೆ, ಹಾಗೆ ಅವರು ಸೇರುವಂಥದ್ದು. ಈ ವಾಸ್ ಅರ್ನಿಂಗ್ ಎಷ್ಟೋ ಇನ್ಕಮ್ ಇತ್ತಂತೆ ಅವರಿಗೆ. ಅವರೆಲ್ಲವನ್ನು ಬಿಟ್ಟು ಗಾಂಧಿ ಮೂವ್ಮೆಂಟ್ಗೆ ಸೇರುವಂಥದ್ದು. ಆದ್ರೆ ಸ್ವಲ್ಪ ದಿವಸದಲ್ಲಿ ಅವರು ಮತ್ತೆ ಆಗುದಿಲ್ಲ, ಅವರು ಸಾಯ್ತಾರೆ. ಹೇಗೆಂದ್ರೆ ಅದೇ ಪ್ರಭುಪಾದಲ್ಲಿ ಹೇಳ್ತಾರೆ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅವರು ಫೈನಾನ್ಸ್ ಮಿನಿಸ್ಟರ್ ಮತ್ತೆ ಹೋಮ್ ಮಿನಿಸ್ಟರ್ ಆಗಿದ್ರು. ಅವರೆಲ್ಲವನ್ನು ಬಿಟ್ಟು ಕೃಷ್ಣ ಬಗ್ಗೆ ಸೇರಿದ್ರು, ಅವರಿಗೆ ಇರ್ಲಿಕ್ಕೆ ಆಯ್ತು. ಯಾಕೆಂದ್ರೆ ಇಲ್ಲಿ ಅಲ್ಟಿಮೇಟ್ ಆನಂದ ಉಂಟು, ಈ ಸೋಕಾಲ್ಡ್ ಪೊಲಿಟಿಕ್ಸ್ ಅಲ್ಲಿ ಅಲ್ಟಿಮೇಟ್ ಆನಂದ ಇಲ್ಲ. ಹಾಗೆ ಗಾಂಧಿ ಮೂವ್ಮೆಂಟ್ ಸೇರಿದ್ರು, ಜಾಸ್ತಿ ಹೊತ್ತು ಇರ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಹಾಗಾಗಿ ಇಲ್ಲಿ ಇರ್ಬೋದು, ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೋದು. ಯಾಕೆಂದ್ರೆ ನಿಮ್ದು ಆ ಬ್ಲಿಸ್ ಜಾಸ್ತಿ ಆಗ್ತಾ ಹೋಗುವಂಥದ್ದು. ನಿಜವಾದ ಬ್ಲಿಸ್ ಇದು, ಜನರಿಗೆ ಗೊತ್ತಿಲ್ಲ, ತಿಳಿಯದು. ನೋಡಿ, ಭಕ್ತ ಜನರಿಗೆ ಆನಂದ ಎರೆಯುತ್ತವೆ ಎಂಬುದು ಈ ಜನಕ್ಕೆ ತಿಳಿಯದು. ದೇವೋತ್ತಮ ಪರಮೇಶ್ವರನ ಲೋಕಾತೀತ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳದ ಈ ಧೂರ್ತರು ಅವನ ಚಾರಿತ್ರದ ಮೇಲೆ ಕೆಸರೆರಿಸುತ್ತಾರೆ. ಎಂತೆಂತ ಹೇಳ್ತಾರೆ ಭಗವಂತನ ಬಗ್ಗೆ. ತನ್ಮೂಲಕ ತಾವೇ ಆ ಕೂಡಲೇ ದುರಾತ್ಮರ ವರ್ಗಕ್ಕೆ ಸೇರುತ್ತಾರೆ. ಇವರೆಲ್ಲ ದುರಾತ್ಮರಂತೆ. ಯಾರೆಲ್ಲ ಈ ರೀತಿ ಹೇಳ್ತಾರೆ ಅವರು ದುರಾತ್ಮರು. ಯಾರೆಲ್ಲ? ಧೂರ್ತರು, ಮನುಷ್ಯ ವರ್ಗದಲ್ಲಿ ದಮರು, ರಾಕ್ಷಸರು ಹಾಗೂ ತಮ್ಮ ಬುದ್ಧಿಯನ್ನು ಮಾಯಶಕ್ತಿಯ ಕೈ ಕೊಟ್ಟಿರುವವರು ಯಾರೋ ಅವರು ದುರಾತ್ಮರು. ಅದಕ್ಕೆ ಶ್ಲೋಕ 7.15. ನಮಾಂ ದುಷ್ಟಿತುನ ಮೂಢ ಪ್ರಪಂಚ ನರಾಧಮ ಮಾಯಾ ಅಪರಿತ ಜ್ಞಾನ ಆಸುರಿಂಭಾವಂ ಆಶ್ರಿತ. 4 ರೀತಿಯ ಜನರು ಭಗವಂತನಿಗೆ ಶರಣಾಗತ ಆಗುವುದಿಲ್ಲ. ಯಾರೆಲ್ಲ? ಫಸ್ಟಿಗೆ ಮೂಢ ಅಂದ್ರೆ ಕತ್ತೆ ತರ ಕೆಲಸ ಮಾಡುವವ, ಅವ್ ಬಿಸಿ, ಅವನಿಗೆ ಪುರ್ಸೋದಿಲ್ಲ ದೇವರ ಬಗ್ಗೆ. ನರದಮ ಅಂದ್ರೆ ಚಂಡಾಳ, ಎಲ್ಲ ಮಾಂಸವನ್ನು ತಿಂತಾನೆ ಅವ. ಕಪ್ಪೆ ಮಾಂಸ, ನಾಯಿ ಮಾಂಸ, ಈ ಹಾವಿನ ಮಾಂಸ, ಎಲ್ಲ ಮಾಂಸಾರಿ ತಿನ್ನುವವನಿಗೆ ನರದಮ ಅಂತ ಹೇಳುವಂಥದ್ದು. ಮತ್ತೆ ಮಾಯಾ ಅಪರಿತ ಜ್ಞಾನ ಅಂದ್ರೆ ನಾಸ್ತಿಕಂದು ಮಾಯೆ ಅಂತ ಮಾಡಿದೆ, ಅವನ ನಿಜವಾದ ಜ್ಞಾನವನ್ನು ಅಪಹರಿಸಿದೆ, ಅವ ಬರುವುದಿಲ್ಲ ಅಂತೆ. ಮತ್ತೆ ಆಸುರೀಂ ಭಾವ. ಪ್ರಪಂಚ ಕಲಿಯುಗದಲ್ಲಿ 99.9% ಆಸುರಿ ಸ್ವಭಾವದವರು. ಕೃಷ್ಣನನ್ನು ನೋಡಿದ್ರೆ ಆಗುವುದಿಲ್ಲ. ಈ 4 ಜನ ಬರುವುದಿಲ್ಲ ಕೃಷ್ಣನ ಹತ್ರ. ಹಾಗೆ ಕಡು ಮೂರ್ಖರು, ನರಾಧಮರು, ಯಾರ ಜ್ಞಾನ ಮಾಯ ಅಪಹರಿಸಿದೆಯೋ ಅವರು ಹಾಗೂ ರಾಕ್ಷಸರ ನಾಸ್ತಿಕ ಲಕ್ಷಣ ಪಡೆದವರು ಈ ದುರಾತ್ಮ ನನಗೆ ಶರಣಾಗತ ಆಗುವುದಿಲ್ಲ. ಈಗ ನೆಕ್ಸ್ಟ್ ನೋಡುವ. ಲಕ್ಷಣ ವಶದಿಂದ ಪರತರನಾದ ಕೃಷ್ಣನು ಏನೇನನ್ನು ಮಾಡುತ್ತಾನೋ ಅವೆಲ್ಲವೂ ಸತ್ಕಾರ್ಯಗಳೇ ಎಂಬುದನ್ನು ಪ್ರಾಪಂಚಿಕ ಮೂಢರು ಅರ್ಥ ಮಾಡಿಕೊಳ್ಳುವುದಿಲ್ಲ. ನೋಡಿ, ಮೂಢರಿಗೆ ಗೊತ್ತಾಗುವುದಿಲ್ಲ ಕೃಷ್ಣ ಎಂತ ಮಾಡಿದ್ರು ಕೂಡ ಸತ್ಕಾರ್ಯ. ಅದೆಂತ ಮಾಡುವಂಥದ್ದವ? ಹೇಗೆ ಅಂದ್ರೆ ಪ್ರಭುಪಾದ ಕೊಡುವಂತ ಇನ್ನೊಂದು ಎಕ್ಸಾಂಪಲ್. ಒಬ್ಬ ಕಳ್ಳ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾನೆ, ಒಬ್ಬ ಜೆಂಟಲ್ಮೆನ್ ಬರ್ತಾನೆ. ಈ ಕಳ್ಳವನ್ನ ನೋಡ್ತಾ ಇದ್ದಾನೆ. ಇವ ಕಳ್ಳ ಬಂದದು ಪಿಕ್ ಪಾಕೆಟ್ ಮಾಡ್ಲಿಕ್ಕೆ. ಅವ ನೋಡ್ತಾ ಇದ್ದಾನೆ, ಎಸ್ ಇವ ಕೂಡ ಕಳ್ಳ. ಅದಕ್ಕೆ ಇನ್ನೊಬ್ಬ ಬಂದಿದ್ದಾನೆ, ಅವ ಆಕ್ಚುಲ್ ಜೆಂಟಲ್ಮ್ಯಾನ್, ಅವು ಕೂಡ ಕಳ್ಳ ಅಂತ ಎಣಿಸುವಂಥದ್ದು. ಹಾಗಾಗಿ ಈ ಮೂಢರು ಎಂತ ಮಾಡುವಂಥದ್ದು? ಕೃಷ್ಣನ ಸತ್ಕಾರ್ಯವನ್ನು ಒಪ್ಪುವುದಿಲ್ಲ. ಅವರು ಕೃಷ್ಣ ಮಾಡುವಂಥದ್ದೆಲ್ಲ ಸತ್ಕಾರ್ಯ, ಆದ್ರೆ ಅವರಿಗೆ ಇಲ್ಲ.
ಯಾಕಂದ್ರೆ ಅವ ಕಳ್ಳ ಹೇಗೆ ಒಪ್ಪುವಂಥದವ? ಕೃಷ್ಣ ಕೂಡ ನಮ್ಮ ಲೆವೆಲ್ ಅಲ್ಲಿ ಇದ್ದಾನೆ. ಮೂಢ ರೀತಿ ಯೋಚನೆ. ಕೃಷ್ಣ ನಮ್ಮಾಗಿ ಹುಟ್ಟಿದ, ಸತ್ತ, ನಮ್ಮ ಲೆವೆಲ್. ಎಂತ ದೇವರೇ ಅಂತ? ನಿಮ್ಗೆ ದೇವರದು ಇಲ್ಲ, ನಮ್ಮ ಲೆವೆಲ್. ಹಾಗೆ ಪ್ರಭುವಿನ ಈ ಲಕ್ಷಣವನ್ನು ಶ್ರೀಮದ್ ಭಾಗವತದಲ್ಲಿ 10ನೇ ಸ್ಕಂದದ 33ನೇ ಅಧ್ಯಾಯ 29ರಲ್ಲಿ ವಿವರಿಸಲಾಗಿದೆ. ಪರಮ ಶಕ್ತಿವಂತನಾದ ಒಬ್ಬ ಮನುಷ್ಯನ ಕೆಲವು ಕಾರ್ಯಗಳು ಅನೈತಿಕವಾದವುಗಳೆಂದು ಪ್ರಾಪಂಚಿಕ ಲೆಕ್ಕಾಚಾರಗಳ ಪ್ರಕಾರ ನಾವು ಪರಿಗಣಿಸಬಹುದು. ಪರಮ ಶಕ್ತಿವಂತನಾದ ಒಬ್ಬ ಮನುಷ್ಯನು ಕೆಲವು ಕಾರ್ಯಗಳು ಅನೈತಿಕವಾದವುಗಳನ್ನು ಪ್ರಾಪಂಚಿಕ ಲೆಕ್ಕಾಚಾರ ಪ್ರಕಾರ ನಾವು ಪರಿಗಣಿಸ. ಆದರೆ ವಾಸ್ತವ ಸ್ಥಿತಿ ಹೀಗಿಲ್ಲವೇ ಇಲ್ಲ. ಉದಾಹರಣೆಗೆ ಸೂರ್ಯ ಭೂಮಿಯ ಹೊರ ಮೈಯಿಂದ ನೀರು ಹೀರುತ್ತಾನೆ. ಇದನ್ನು ಬೆಳಿಗ್ಗೆ ಕೂಡ ಇತ್ತು ಭಾಗವತಂ ಕ್ಲಾಸಲ್ಲಿ, ಸೇಮ್ ಹೀರುತ್ತಾನೆ. ಸಮುದ್ರದಿಂದ ಮಾತ್ರವಲ್ಲ, ಕೊಳಕು ತುಂಬಿದ ಕೂಪಗಳಿಂದ ಹಾಗೂ ಮೂತ್ರ ಇತ್ಯಾದಿ ಇತರ ಅಶುದ್ಧ ವಸ್ತುಗಳನ್ನು ಒಳಗೊಂಡ ಗುಂಡಿಗಳಿಂದ ಕೂಡ ಸೂರ್ಯನು ಜಲ ಹೀರುತ್ತಾನೆ. ನೋಡಿ, ಭಗವಂತ ಇವಾಪರೇಟ್ ಮಾಡ್ತಾನೆ ಎಲ್ಲ ಕಡೆಯಿಂದ. ಈಗ ನಾನು ಹೇಳಿದೆ ಬೆಳಿಗ್ಗೆ, ಈಗ ಟಾಯ್ಲೆಟ್ಸ್, ಪಬ್ಲಿಕ್ ಟಾಯ್ಲೆಟ್ಸ್ ಅಲ್ಲಿ ಎಂತ ಜನರೆಲ್ಲ ಮೂತ್ರ ಅಲ್ಲಿ ಹೊರಗೆ ಮಾಡ್ತಾರೆ. ಹಾಗಾಗಿ ನೀವು ಒಂದು ಬೆಳಿಗ್ಗೆ ಒಂದು 8 ಗಂಟೆಗೆ ಹೋದ್ರೆ ಫುಲ್ಲು ಸ್ಟಿಂಕ್ ಆಗ್ತಾ ಇರ್ತದೆ. ಅದೇ ನೀವು ಒಂದು 12 ಗಂಟೆಗೆ ಹೋಗಿ ಸ್ಟಿಂಕೇ ಇಲ್ಲ. ಯಾಕೆಂದ್ರೆ ಸೂರ್ಯನ ಬೆಳಕು ಬಿದ್ದಿದೆ, ಹೀರಿದ್ದಾನೆ. ಆದ್ರೆ ಸೂರ್ಯನಿಗೆ ಎಫೆಕ್ಟ್ ಆಗುವುದಿಲ್ಲ. ಈಗ ಅದು ಎಂತ ಹೇಳುವಂಥದ್ದು, ಮೂತ್ರ ಅದು ಅವ ಹೀರಿದ್ದಾನೆ, ಆದ್ರೆ ಅವನಿಗೆ ಎಫೆಕ್ಟ್ ಆಗುವುದಿಲ್ಲ. ಅದೇ ರೀತಿ ಭಗವಂತ ಕೂಡ ಹಾಗೆ. ಈಗ ನಾವು ನಮ್ಮಲ್ಲಿ ಕಾಮದ ಭಾವನೆ ಇಟ್ಕೊಂಡು ನಾವು ಕೃಷ್ಣ ಹತ್ರ ಹೋಗ್ತೇವೆ. ಆದ್ರೆ ಎಂತಾಗ್ತದೆ, ಭಗವಂತನ ಹತ್ರ ಹೋದ ಕೂಡಲೇ ನಮ್ಗೆ ನಮ್ಮ ಕಾಮ ಹೋಗ್ತದೆ, ನಾವು ಭಕ್ತಿಯಲ್ಲಿ ಅಟ್ರಾಕ್ಟ್ ಆಗ್ತೇವೆ. ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಒಮ್ಮೆ ಒಬ್ಬ ಬಾಂಬೆಯಲ್ಲಿ ಕ್ಲಾಸ್ ಕೇಳ್ತಾ ಇದ್ದ. ಕ್ಲಾಸ್ ಕೇಳುವಾಗ ಅದೇ ಕೃಷ್ಣನ ದಶಮ ಸ್ಕಂದದ ಬಗ್ಗೆ ಕೇಳ್ತಾ ಇದ್ದ. ಅಲ್ಲಿ ಕೃಷ್ಣ ಪರ್ಲ್ ನೆಕ್ಲೆಸ್ ಇಂಥದೆಲ್ಲ ಜ್ಯುವೆಲ್ಸ್ ಎಲ್ಲ ಅದರ ಬಗ್ಗೆ ವಿವರಣೆ ಸಿಗ್ತದೆ. ಹಾಗಾಗಿ ಅವ ಕೇಳ್ತಾನೆ. ಆಕ್ಚುಲಿ ಅವ ಹೇಗೆ ಅಂದ್ರೆ ಬಚ್ಚಿ ಹಿಡಿಲಿಕ್ಕೆ ಬರುವಂಥದ್ದು ಅಲ್ಲಿ ಟೆಂಪಲ್ಗೆ. ಅವನನ್ನು ಪೊಲೀಸ್ ಹಿಡಿತಾ ಇದ್ದಾರೆ. ಹಾಗಾಗಿ ಸೇಫ್ಲೆಸ್ ಅಂದ್ರೆ ಟೆಂಪಲ್ ಅಲ್ಲಿಗೆ ಬರುವುದಿಲ್ಲ ಅಂತ ಅವ ಅಲ್ಲಿ ಬಂದಿದ್ದಾನೆ. ಅಲ್ಲಿ ಕೇಳ್ತಾ ಇದ್ದಾನೆ. ಅಲ್ಲಿ ಕೇಳುವಾಗ ಇದೆ ದಶಮ ಸ್ಕಂದದ್ದು ಭಗವಂತನ ಕುತ್ತಿಗೆಯಲ್ಲಿರುವ ಪರ್ಲ್ ನೆಕ್ಲೆಸ್ ಇದರ ಬಗ್ಗೆ ಅಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಅವನಿಗೆ ಗೊತ್ತಾಗ್ತದೆ ಕೃಷ್ಣ ಬೃಂದಾವನ. ಅವ ಸೀದಾ ಅಲ್ಲಿಂದ ಹೋಗ್ತಾನೆ, ಹುಡುಕ್ತಾ ಹೋಗ್ತಾನೆ. ಹೋದ ಕೂಡಲೇ ಬೃಂದಾವನಕ್ಕೆ ಹೋಗ್ತಾನೆ. ಯಾಕಂದ್ರೆ ತುಂಬಾ ಸೀರಿಯಸ್ ಆಗಿ ಕೃಷ್ಣನನ್ನು ಹುಡುಕ್ತಾ ಹೋಗ್ತಾ ಇದ್ದಾನೆ. ನೋಡಿ, ಕಳ್ಳಾದ್ರು ಕೂಡ ಸೀರಿಯಸ್ ಆಗಿ ಹೋಗ್ತಾ ಇದ್ದಾನೆ. ಹೋಗಿ ಬೃಂದಾವನ ಯಮುನಾ ನದಿ ಪಕ್ಕದಲ್ಲಿ ಹೋಗ್ತಾನೆ. ಹೋಗಿ ಒಬ್ಬನ ನೋಡ್ತಾನೆ. ಅವನ ಕುತ್ತಿಗೆಯಲ್ಲಿ ಪರ್ಲ್ಸ್ ನೆಕ್ಲೆಸ್ ಇರ್ತದೆ, ಅದು ಕೃಷ್ಣನೇ. ಹಾಗಾಗಿ ಇಮಿಡಿಯೇಟ್ ಹೋಗಿ ಅದನ್ನು ಹಿಡಿಯಲಿಕ್ಕೆ ಹೋಗ್ತಾನೆ. ಆಗ ಕೃಷ್ಣ ಅವನನ್ನು ಈಗ ಹಿಡಿತಾನೆ. ಈಗ ಹಿಡಿದ ಕೂಡಲೇ ಅವನ್ನೀಗ ನೋಡ್ತಾನೆ, ಅಲ್ಲಿ ಫೇಂಟ್ ಆಗಿ ಬೀಳ್ತಾನೆ. ಮತ್ತೆ ಸ್ವಲ್ಪ ಒಂದು ಹೊತ್ತಿನ ನಂತರ ಅವನಿಗೆ ಕಾನ್ಶಿಯಸ್ನೆಸ್ ಬರ್ತದೆ. ಆಗ ಕೃಷ್ಣನಿಗೆ ನೋಡ್ತಾ ಇರ್ತಾನೆ. ಕೃಷ್ಣ ಹೇಳ್ತಾನೆ, ಬೇಕಾ ಅಂತ. ಬೇಡ. ಈಗ ಯಾವ ಇಚ್ಛೆ ಇಟ್ಕೊಂಡು ಹೋದದವ? ಅವನಿಗೆ ಆ ಚೈನ್ ಬೇಕಿತ್ತು, ಪರ್ಲ್ಸ್ ಚೈನ್ ಬೇಕಿತ್ತು. ಅದನ್ನು ಮುಟ್ಲಿಗಂತ ಹೋದ. ಕೃಷ್ಣ ಹಿಡ್ದ ಕೂಡಲೇ ಅವನಿಗೆ ನೆಕ್ಸ್ಟ್ ಕೃಷ್ಣ ಕೇಳ್ತಾನೆ, ಬೇಕಾ ಅಂತ. ಅವನಿಗೆ ಬೇಡ. ಹಾಗಾಗಿ ನೀವು ಯಾವುದೇ ಇಚ್ಛೆ ಇಟ್ಕೊಂಡು ಕೃಷ್ಣ ಹತ್ರ ಹೋಗಿ, ಅಲ್ಲಿ ಎಂತಾಗ್ತದೆ, ನಿಮ್ಮ ಇಚ್ಛೆಗಳೆಲ್ಲ ಇದಾಗ್ತದೆ. ನೀವು ಕೃಷ್ಣನಲ್ಲಿ ಟೋಟಲಿ ಅಟ್ರಾಕ್ಟ್ ಆಗ್ತೀರಿ. ಅದಕ್ಕೆ ಹೇಳುವಂಥದ್ದು ಆಕರ್ಷತಿ ಇತಿ ಕೃಷ್ಣ. ಕೃಷ್ಣ ಅಷ್ಟು ಅಟ್ರಾಕ್ಟಿವ್. ಪ್ರಭುಪಾದ ಹೇಳುವಂಥದ್ದು, ಒನ್ಸ್ ಇಫ್ ಯು ಸಿ ಕೃಷ್ಣ, ದೆನ್ ಯು ಫಾರ್ಗೆಟ್ ಆಲ್ ಫಾಲ್ಸ್ ಬ್ಯೂಟಿ ಆಫ್ ದಿಸ್ ವರ್ಲ್ಡ್. ಎಲ್ಲವನ್ನು ನಾವು ಮರಿತೇವಂತೆ. ಇಲ್ಲದೆ ಯಾಕೆ ಜನರು ಕೃಷ್ಣನ ಮೇಲೆ ಹುಚ್ಚಾಗ್ತಾರೆ? ಯಾಕೆ ಆಗ್ತಾರೆ? ನೀವೊಂದು ಊಹಿಸಿ. ಹಾಗೆ ಓಕೆ, ಹೀರುತ್ತಾನೆ. ಇಂಥ ನೀರನ್ನು ಹೀರುವುದರಿಂದ ಸೂರ್ಯನು ಮಲಿನವಾಗುವುದಿಲ್ಲ. ನೋಡಿ, ಸೂರ್ಯ ಮಲಿನವಾಗುವುದಿಲ್ಲ. ನೀರನ್ನು, ಕೊಳಕು ನೀರನ್ನು ಹೀರಿದಾಗ ಅವು ಮಲಿನ ಆಗುದಿಲ್ಲ. ಅದೇ ರೀತಿ ಭಗವಂತ ಕೂಡ ಹಾಗೆ. ನಾವು ಹೋಗುವಂಥದ್ದು ನಮ್ಮ ಕೆಟ್ಟ ಡಿಸೈರ್ ಇಟ್ಕೊಂಡು ಹೋಗ್ತೇವೆ. ಆದ್ರೆ ನಾವು ಕೃಷ್ಣ ಹತ್ರ ಹೋಗುವಾಗ ಕೃಷ್ಣ ನಮ್ಮನ್ನು ಅಟ್ರಾಕ್ಟ್ ಮಾಡ್ತಾನೆ. ಆಗ ಎಂತಾಗ್ತದೆ,
ನಮ್ಮ ಎಲ್ಲ ಕೆಟ್ಟ ಡಿಸೈರ್ಗಳು ಹೋಗ್ತದೆ. ನಾವು ಟೋಟಲ್ ಕೃಷ್ಣನ ಪಾದಕ್ಕೆ ಅಟ್ರಾಕ್ಟ್ ಆಗ್ತೇವೆ, ಕೃಷ್ಣನ ಸೌಂದರ್ಯಕ್ಕೆ ಅಟ್ರಾಕ್ಟ್ ಆಗ್ತೇವೆ. ನೀತಿಗೆಟ್ಟ ಅಥವಾ ಅಸಾಧು ಉದ್ದೇಶವೊಂದನ್ನು ಮನಸ್ಸಲ್ಲಿಟ್ಟುಕೊಂಡು ಭಕ್ತನೊಬ್ಬನು ದೇವೋತ್ತಮ ಬಳಿ ಹೋದಾಗ್ಯೂ ಪರಿಶುದ್ಧನೇ ಆಗ್ತಾನೆ ನೋಡಿ. ಹಾಗಾಗಿ ನೀತಿಗೆಟ್ಟ ಮತ್ತೆ ನಾವು ಎಂತ ಅಸಾಧು ಉದ್ದೇಶವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಹೋದ್ರು ಕೂಡ ನಾವಲ್ಲಿ ಪ್ಯೂರಿಫೈ ಆಗ್ತೇವೆ ಅಂತೆ. ಕೃಷ್ಣ ನೋಡಿದ ಕೂಡಲೇ ಪ್ಯೂರಿಫೈ ಆಗ್ತೇವೆ. ಭಗವಂತನಿಗೆ ಸೋಂಕು ತಟ್ಟುವುದಿಲ್ಲ. ಕಾಮಾಸಕ್ತಿ, ಸಿಟ್ಟು ಅಥವಾ ಭಯದಿಂದ ಕಾಮಕ್ರೋಧ ಭಯ ವ್ಯಕ್ತಿಯು ದೇವೋತ್ತಮ ಪರಮಪುರುಷನ ಬಳಿ ಸಾರಿದರೂ ಪರಿಶುದ್ಧನೇ ಆಗುತ್ತಾನೆ ಎಂದು ಶ್ರೀಮದ್ ಭಾಗವತ 10ನೇ ಸ್ಕಂದದ 29ನೇ ಅಧ್ಯಾಯ 15ನೇ ಶ್ಲೋಕದಲ್ಲಿ ಹೇಳ್ತದೆ ನೋಡಿ. ನೀವು ಕಾಮ ಇಚ್ಛೆ ಕ್ರೋಧ ಭಯದಿಂದ ಕೂಡ ಹೋದ್ರು ಕೂಡ ಕೃಷ್ಣನ ಎದುರು ಹೋದಾಗ ಕೂಡ ನಾವು ಪರಿಶುದ್ಧ ಆಗ್ತೇವೆ. ಇದೆಲ್ಲ ಕೊಳಕು ಹೋಗ್ತದೆ ಅಂದ್ರೆ. ಚಿಕ್ಕ ವಯಸ್ಸಿನ ತರುಣಿಯರಾಗಿದ್ದ ಗೋಪಿಯರು ಸುರೂಪಿ ತರುಣನಾಗಿದ್ದ ಕೃಷ್ಣನನ್ನು ಹುಡುಕಿಕೊಂಡು ಹೋದರು. ಹೊರನೋಟಕ್ಕೆ ಕಾಣುವಂತೆ ಗೋಪಿಯರು ಪ್ರಭುವಿನ ಬಳಿ ಸಾರಿದ್ದು ವಿಷಯಾಭಿಲಾಷೆಯಿಂದ ಪ್ರಭು ನಡುರಾತ್ರಿಯಲ್ಲಿ ಆ ತರುಣಿಯರ ಜೊತೆ ನರ್ತಿಸಿದ. ಎಲ್ಲರಿಗೂ ಗೊತ್ತುಂಟು, ಕೃಷ್ಣ ಮಿಡ್ ನೈಟ್ ಅಲ್ಲಿ ಫ್ರೂಟ್ ಬಾರಿಸುವಂತ ಹಾಗೆ ಎಲ್ಲರೂ ಗೋಪಿಕೆಯರು ಹೋಗುವಂಥದ್ದು. ಈಗ ಕೂಡ ಅದು ನಿತ್ಯದಲ್ಲಿ ಆಗ್ತದೆ. ಎಂತಂದ್ರೆ ಈ ನಿಧಿವನ್ ಮತ್ತೆ ನಿಧಿವನ್ ಸೇವಾಕುಂಜ್ ಅಲ್ಲಿ ಆಗ್ತದೆ ಈಗ ಕೂಡ. ಅದು ನಮ್ಗೆ ಕಾಣುವುದಿಲ್ಲ, ಟ್ರಾನ್ಸೆಂಡೆಂಟಲ್ ಐಸ್ ಬೇಕು. ಎಸ್, ನರ್ತಿಸಿದ. ಪ್ರಾಪಂಚಿಕ ದೃಷ್ಟಿಯಿಂದ ನೋಡಿದರೆ ಈ ಕಾರ್ಯಗಳು ನೀತಿ ಬಾಹಿರವಾದವು ನೋಡಿ. ಈಗ ಎಲ್ಲವರಿಗೆ ಮಕ್ಕಳಿದ್ರು, ಹೆಂಡತಿಗಳ ಗಂಡ ಎಲ್ಲ ಇದ್ರು, ಆದ್ರೂ ಕೂಡ ಅವ್ರು ರಾತ್ರಿ ಎಲ್ಲವನ್ನು ಬಿಟ್ಟು ಹೋಗ್ತಾರೆ. ಆಕ್ಚುಲಿ ನೀತಿ ಬಾಹಿರ, ಆದ್ರೆ ಇದು ನೀತಿ ಬಾಹಿರ ಅಲ್ಲ. ಭಗವಂತ ಮಾಡುವಂತ ನೀತಿ ಬಾಹಿರ ಅಲ್ಲ. ಏಕೆಂದ್ರೆ ಸಮಾಜದ ಕಟ್ಟಲೆಯಂತೆ ವಿವಾಹಿತ ಅಥವಾ ಅವಿವಾಹಿತ ತರುಣಿಯೊಬ್ಬಳು ತರುಣನೊಬ್ಬನ ಜೊತೆ ನರ್ತಿಸಲು ಮನೆ ಬಿಟ್ಟು ಹೋಗುವಂತಿಲ್ಲ. ನಮ್ಗೆ ಎಂತ ಹೇಳುವಂಥದ್ದು ಅದು ನೀತಿ ಬಾಹಿರ. ಅದು ಭಗವಂತ ಮಾಡುವಾಗ ಅದು ನೀತಿ ಬಾಹಿರ ಅಲ್ಲ. ಯಾಕೆಂದ್ರೆ ಭಗವಂತ ಪ್ರಭುಪಾದ ಹೇಳುವಂಥದ್ದು, ಇದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಪ್ರಭುಪಾದ್ ಒಂದ್ ದಿವಸ ಇದು ರಾಧಾ ದಾಮೋದರ ಟೆಂಪಲ್ ಅಲ್ಲಿ ಆಗುವಂಥದ್ದು, ಮಧ್ಯರಾತ್ರಿ ಪ್ರಭುಪಾದ್ 12 ಗಂಟೆಯಿಂದ 5 ಗಂಟೆ ತನಕ ಬರೆಯುವಂಥದ್ದು. ಹಾಗೆ ಬರಿತಾ ಇರುವಾಗ 12 ಗಂಟೆ ಆದ ಮೇಲೆ ಸ್ವಲ್ಪ ಹೊತ್ತಿನ ನಂತರ ಫಸ್ಟ್ಗೆ ನಾಯಿ ಗೊಬ್ಬೆ ಹೊಡೆದು ಕೇಳ್ತದೆ, ತುಂಬಾ ಸ್ಟ್ರೀಟ್ ಡಾಗ್ಸ್. ಸ್ವಲ್ಪ ಸಮಯದ ನಂತರ ಅದೊಂದು 20 ನಿಮಿಷ ಗೊಬ್ಬೆ ಹೊಡೆದ ನಂತರ ಒಂದು ಅರ್ಧ ಗಂಟೆ ನಂತರ, ಯಾಕೆಂದ್ರೆ ದಾಮೋದರ ಟೆಂಪಲ್ಗೆ ಹತ್ತಿರವೇ ನಿಧಿವನ್ ಮತ್ತೆ ಸೇವಾಕುಂಜ್, ಫ್ರೂಟ್ ಕೇಳ್ತಾರೆ. ಪ್ರಭುಪಾದ ಹೇಳ್ತಾರೆ, ದಿಸ್ ಈಸ್ ಕೃಷ್ಣಾಸ್ ಫ್ರೂಟ್, ದಿಸ್ ಈಸ್ ಕೃಷ್ಣಾಸ್ ಫ್ರೂಟ್. ಟೋಟಲಿ ಸೂದಿಂಗ್ ಅಂತೆ, ಟೋಟಲ್ ಅಟ್ರಾಕ್ಟಿವ್. ಪ್ರಭುಪಾದ ಹೇಳ್ತಾರೆ, ಕೃಷ್ಣಾಸ್ ಫ್ರೂಟ್ ಸ್ಯಾಟಿಸ್ಫೈಸ್ ದ ಸೋಲ್. ಮೆಲ್ಟ್ ಆಗ್ತದಂತೆ ಕೃಷ್ಣನ ಫ್ರೂಟ್. ಹೃದಯ ನಮ್ದು ಮೆಲ್ಟ್ ಆಗ್ತದೆ. ನಮ್ಮ ಆಕ್ಚುಲಿ ಈಗ ಕಲ್ಲಿನ ತರ ಹೃದಯ, ತುಂಬಾ ಹಾರ್ಡ್ ಉಂಟು. ಆದ್ರೆ ಪ್ರಭುಪಾದ ಹೇಳುವಂತದ್ದು, ಜಸ್ಟ್ ಬೈ ಹಿಯರಿಂಗ್ ಕೃಷ್ಣಾಸ್ ಫ್ಲೂಟ್ ಹಾರ್ಟ್ ಸಾಫ್ಟನ್ಸ್, ಅಂದ್ರೆ ಸಾಫ್ಟ್ ಆಗ್ತದಂತೆ ಹಾರ್ಟ್, ಟೋಟಲಿ ಮೆಲ್ಟ್ ಆಗ್ತದಂತೆ. ಯಾಕೆಂದ್ರೆ ಅದು ಟ್ರಾನ್ಸೆಂಡೆಂಟಲ್, ದಿವ್ಯವಾದದ್ದು. ಭಗವಂತನ ಫ್ಲೂಟ್ ಕೂಡ ಮಾಮೂಲಿ ಅಲ್ಲ. ಓಕೆ, ಹೋಗುವ. ಲೌಕಿಕ ದೃಷ್ಟಿಯಲ್ಲಿ ಅದು ಅನೀತಿಯುತ ವರ್ತನೆ ಆದರೂ ಗೋಪಿಯರ ಕಾರ್ಯಗಳು ಅತ್ಯುನ್ನತ ಬಗೆಯ ಪೂಜೆ ಆಗಿದೆ ಎಂದು ಅಂಗೀಕೃತವಾಗಿದೆ. ಗೋಪಿ ಇದು ವರ್ಷಿಪಿಂಗ್, ಗೋಪಿ ಈಸ್ ಎ ಟ್ರಾನ್ಸೆಂಡೆಂಟಲ್. ಚೇತನಬಾಬು ಹೇಳ್ತಾರೆ, ಚೇತನಬಾಬು ಅಂತ ಹೇಳುವಂಥದ್ದು ರಮ್ಯಾ ಕಾಚಿತ್ ಉಪಾಸನಾ ವ್ರಜವದು ನೋಡಿ. ಚೇತನಬಾಬು ಸನ್ಯಾಸಿ, ಅವ್ರು ಯಾಕೆ ಹೇಳ್ಬೇಕು ಗೋಪಿಯರು ಮಾಡಿದಂಥದ್ದು ಪೂಜಾ ವಿಧಿ ಹೈಯೆಸ್ಟ್ ಅಂತ? ಯಾಕೆಂದ್ರೆ ಅವರಿಗೆ ಡಿಸೈರ್ ಎಂತ ಅಂದ್ರೆ ಪರ್ಸನಲ್ ಎಂತ ಡಿಸೈರ್ ಇಲ್ಲ, ಕೃಷ್ಣನನ್ನು ಹೇಗೆ ಪ್ಲೀಸ್ ಮಾಡುವಂಥದ್ದು ಒಂದೇ ಡಿಸೈರ್. ಏಕೆಂದ್ರೆ ಅವರು ವಿಷಯಾಭಿಲಾಷೆಯಿಂದ ಆ ಮಧ್ಯರಾತ್ರಿಯಲ್ಲಿ ನೋಡಲು ಹೋದದ್ದು ಪ್ರಭು ಕೃಷ್ಣನನ್ನು. ಆದರೆ ಭಕ್ತರಲ್ಲದವರಿಗೆ ಇಂತಹ ವಿಷಯಗಳು ಅರ್ಥವಾಗುವುದಿಲ್ಲ. ವ್ಯಕ್ತಿಯು ಕೃಷ್ಣನನ್ನು ತತ್ವಶಃ ದಿಟ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ನೋಡಿ. ಆಸ್ ಇಟ್ ಈಸ್ ನಾವು ಅರ್ಥ ಮಾಡಬೇಕು. ಕೃಷ್ಣನ ಪವಿತ್ರ ನಾಮವನ್ನು ಜಪಿಸುವ ಅಷ್ಟರಿಂದಲೇ ವ್ಯಕ್ತಿಯು ಪುನೀತನಾಗಬಹುದು. ಕೃಷ್ಣನ ಈ ನಾಮ ಜಪ ಮಾಡುವಂಥದ್ದು, ಇದರಿಂದ ನಾವು ಟೋಟಲಿ ಪುನೀತ ಆಗಬಹುದಂತೆ. ಹೀಗಿರುವಾಗ ಕೃಷ್ಣನು ಹೇಗೆ ದುರಾಚಾರಿ ಆಗಬಲ್ಲ ನೋಡಿ. ಈಗ ನಾವು ಡೈಲಿ ಕೃಷ್ಣನ ನಾಮವನ್ನು ಜಪ ಮಾಡ್ತೇವೆ, ಇದರಿಂದ ನಮ್ಗೆ ಎಷ್ಟು ಹ್ಯಾಪಿನೆಸ್ ಸಿಗ್ತದೆ ಬೆಳಿಗ್ಗೆ.
ಮತ್ತೆ ಕೃಷ್ಣ ಹೇಗೆ ದೂರಾಚಾರಿ ಆಗುವಂಥದ್ದು? ಅವನ ನಾಮದಿಂದ ನಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ, ಮತ್ತೆ ಹೇಗೆ ದೂರಾಚಾರಿ ಆಗುವಂಥದ್ದು? ಇದು ನಾವು ಇಂಟ್ರೋಸ್ಪೆಕ್ಟ್ ಮಾಡಬೇಕು. ನಾವು ನಮ್ಮ ಸಾಮಾನ್ಯ ವ್ಯವಹಾರ ಜ್ಞಾನವನ್ನು ಬಳಸಿ ಪರ್ಯಾಲೋಚಿಸಬೇಕು. ನೋಡಿ, ಇದನ್ನು ಮಾಡ್ಬೇಕು ನಾವು. ದುರದೃಷ್ಟವಶಾತ್ ಲೌಕಿಕ ಮೂಢರು ವಿದ್ಯಾಕ್ಷೇತ್ರದ ದೂರಿಣರೆಂಬ ಎಣಿಕೆ ಬರುತ್ತಾರೆ. ಸಾಮಾನ್ಯ ಜನರಿಗೆ ಅಧಾರ್ಮಿಕ ತತ್ವಗಳನ್ನು ಬೋಧಿಸಲು ಇಂಥ ಹೆಸರಿಗೆ ಮಾತ್ರ ದೂರಿಣರಿಗೆ ದೊಡ್ಡ ದೊಡ್ಡ ಪದವಿಗಳನ್ನು ನೀಡಲಾಗುತ್ತದೆ. ನೋಡಿ, ಸೋ ಕಾಲ್ಡ್ ಎಜುಕೇಟೆಡ್ ಪೀಪಲ್, ದೊಡ್ಡ ದೊಡ್ಡ ಡಾಕ್ಟರ್, ಇಂಜಿನಿಯರ್ ಮತ್ತೆ PhD IAS ಪದವಿ ಸಿಗ್ತದೆ. ಆದರೆ ಪ್ರಬೋಧ ಅಂತ ಹೇಳುವಂತದ್ದು ಇವರು ಈ ವಿಚಾರವನ್ನು ಶ್ರೀಮದ್ ಭಾಗವತ ವರ್ಣಿಸಲಾಗಿದೆ. ಅಂಧ ಯಥಾಂಧೇ ಉಪನಿಯಮಾನ, ಅಂದ್ರೆ ಬ್ಲೈಂಡ್ ಪರ್ಸನ್ ಈಸ್ ಫಾಲೋಯಿಂಗ್ ಅದರ್ ಬ್ಲೈಂಡ್ ಮ್ಯಾನ್. ಕುರುಡರು ಇತರ ಕುರುಡರನ್ನು ಮುನ್ನಡೆಸಲು ಪ್ರಯತ್ನಿಸುತ್ತಾರೆ. ಕುರುಡನಿಗೆ ಎಂತ ಕಾಣ್ತದೆ? ಕೃಷ್ಣ ಕಾಣುವುದಿಲ್ಲ. ಈ ಸೋಕಾಲ್ಡ್ ನಮ್ಮ ಎಜುಕೇಶನ್ ಇಂದ ನಮಗೆ ಕೃಷ್ಣ ಕಾಣುವುದಿಲ್ಲ. ಸ್ಪಿರಿಚುವಲ್ ಎಜುಕೇಶನ್ ಇಂದ ಕೃಷ್ಣ ಕಾಣುವಂಥದ್ದು. ಇಂಥ ಮೂಢರ ಅರೆಬೆಂದ ತಿಳುವಿನಿಂದಾಗಿ ಕೃಷ್ಣನು ಗೋಪಿಯರೊಡನ್ನು ನಾಡಿದ ಲೀಲೆಗಳ ಬಗೆಗೆ ಸಾಮಾನ್ಯ ಜನರು ಇಂಥವರೊಡನೆ ಚರ್ಚಿಸಬಹುದು. ಹಾಗಾಗಿ ನಾವು ಗೋಪಿ ವಿಷಯವನ್ನು ಈ ಸಾಮಾನ್ಯ ಜನರಲ್ಲಿ ಹೇಳಲಿಕ್ಕಿಲ್ಲ, ಯಾಕೆಂದ್ರೆ ತಪ್ಪು ಅರ್ಥ ಮಾಡ್ತಾರೆ. ತನ್ನ ಭಕ್ತರ ಸಲುವಾಗಿ ಕೃಷ್ಣನು ಪಾಯಸ ಕದ್ದ ಎಂಬಂತ ವಿಚಾರವನ್ನು ಭಕ್ತನಲ್ಲದವನು ವಿಮರ್ಶೆ ಮಾಡಬಾರ್ದು. ನೋಡಿ, ಭಕ್ತನಲ್ಲದ ಭಗವಂತ ಪಾಯಸ ಕದ್ದ ಇದನ್ನು ಹೇಳ್ಬಾರ್ದು ಅಂತ, ಯಾಕೆಂದ್ರೆ ಅವನಿಗೆ ನಂಬಲಿಕ್ಕೆ ಆಗುವುದಿಲ್ಲ. ಎಂತ ಭಗವಂತ ಕದಿಯುವಂಥದ್ದು ಈ ರೀತಿ ಹೇಳ್ತಾರೆ. ತನ್ನ ಭಕ್ತರ ಸಲುವಾಗಿ ಕೃಷ್ಣನು ಪಾಯಸ ಕದ್ದ ಎಂಬಂತ ವಿಚಾರವನ್ನು ಭಕ್ತರಲ್ಲದವರು ಇಂಥ ವಿಚಾರಗಳನ್ನು ಮನಸ್ಸಿಗೆ ತಂದು ಕೊಳ್ಳದಿದ್ದರೇ ಒಳ್ಳೆಯದು ಎಂಬ ಎಚ್ಚರದ ಮಾತನ್ನು ನಾವಿಲ್ಲಿ ಹೇಳಬಹುದಾಗಿದೆ. ಕೃಷ್ಣನು ಪರಿಶುದ್ಧರಲ್ಲೇ ಅತ್ಯಂತ ದೊಡ್ಡ ಪರಿಶುದ್ಧ ಪುರುಷ. ಆದರೂ ಪ್ರಾಪಂಚಿಕರು ತೋರಿಕೆಗೆ ಅನೀತಿಯುತ ಎಂಬ ಹಾಗೆ ಕಾಣುವ ಲೀಲೆಗಳ ಬಗ್ಗೆ ವಿಮರ್ಶೆ ಮಾಡಿ ತಾವೇ ಕಲುಷಿತರಾಗುತ್ತಾರೆ. ಹಾಗಾಗಿ ಭಗವಂತನ ಅನೀತಿಯುತ ಅಂತ ಹೇಳಿದ್ರೆ ಅವರು ಕಲುಷಿತ ಆಗ್ತಾರೆ. ಕೃಷ್ಣ ಗೋಪಿಯರಿಗೆ ಸಂಬಂಧಿಸಿದ ಲೀಲೆಗಳ ವಿಚಾರವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಎಂದೂ ಬಹಿರಂಗವಾಗಿ ಚರ್ಚಿಸಿದ್ರು. ನೋಡಿ, ಅವ್ರು ಯಾರ ಹತ್ರ ಚರ್ಚೆ ಮಾಡ್ತಾ ಇದ್ರು? ಅವ್ರು ಗದಾಧರ್ ಪಂಡಿತ್, ಸ್ವರೂಪ್ ದಾಮೋದರ್, ರಮನ್ ರಾಯ. ಗದಾಧರ್ ಪಂಡಿತ್ ಅಂದ್ರೆ ರಾಧಾರಾಣಿ, ಸ್ವರೂಪ್ ದಾಮೋದರ್ ಅಂದ್ರೆ ಲಲಿತಾ, ರಮನ್ ರಾಯ್ ಅಂದ್ರೆ ವಿಶಾಖ. ಇವ್ರ ಹತ್ರ ಮಾತ್ರ ಇದನ್ನು ಚರ್ಚಿಸ್ತಾ ಇದ್ರು, ಹೊರಗೆ ಇಲ್ಲ. ಯಾಕೆಂದ್ರೆ ಜನರು ತಪ್ಪು ತಿಳಿತಾರೆ. ತೀರಾ ಅಂತರಂಗದ ಮೂವರು ಸ್ನೇಹಿತರೊಡನೆ ಮಾತ್ರ ಪ್ರಭುವಯ್ಯರು ಇಂಥ ವಿಚಾರ ಪ್ರಸ್ತಾಪಿಸಿದ್ದರು. ವೃತ್ತಿನಿರತ ಹರಿಕಥಾಕಾರರು ಮಾಡುತ್ತಿದ್ದಂತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ರಾಸಲೀಲೆ ಪ್ರಸಂಗವನ್ನು ಎಂದು ಬಹಿರಂಗವಾಗಿ ಚರ್ಚಿಸಿಲ್ಲ. ಹೇಗೆಂದ್ರೆ ಈ ವೃಂದಾವನದಲ್ಲಿ ತುಂಬಾ ಹರಿಕಥೆ ಮಾಡುವವರು ಇದ್ದಾರೆ. ಅವರೆಂತ ಡೈರೆಕ್ಟ್ ದರ್ಶನ ಸ್ಕಂದ, ಅದು ಕೂಡ ರಾಸಲೀಲೆ ಬಗ್ಗೆ ಹೇಳುವಂಥದ್ದು. ಪ್ರಭುಪಾದ ಹೇಳ್ತಾರೆ ಅವ್ರು ಕ್ವಾಲಿಫೈಡ್ ಅಲ್ಲ ಅಂತೆ, ಅವರಿಂದ ನಾವು ಕೇಳಬಾರ್ದು ಅಂತವರಿಂದ. ಹಾಗೆ ಹರಿಕಥಾಕಾರ ಮಾತಿಗೆ ಬಂದರೆ ಇವರಿಗೆ ಕೃಷ್ಣನಾಗ್ಲಿ ಅಥವಾ ಸಭಾ ಸದಸ್ಯರ ಸ್ವಭಾವವಾಗಲಿ ಅರ್ಥವಾಗುತ್ತಿರಲಿಲ್ಲ. ಆದರೂ ಪ್ರಭುವಿನ ಪವಿತ್ರ ನಾಮದ ಸಾಮೂಹಿಕ ಸಂಕೀರ್ತನೆಯನ್ನು ಎಷ್ಟು ಗಂಟೆ ಕಾಲ ಸಾಧ್ಯವೋ ಅಷ್ಟು ಗಂಟೆಗಳ ಕಾಲ ಮಾಡುವ ಕ್ರಮವನ್ನು ಶ್ರೀ ಚೈತನ್ಯ ಮಹಾಪ್ರಭು. ಹಾಗಾಗಿ ಬಿಗಿನರ್ಸ್ಗೆ ಸಂಕೀರ್ತನ, ಭಗವಂತನಿಗೆ ಕಾನ್ಫಿಡೆನ್ಸ್ ಲೀಲೆ ಹೇಳಲಿಕ್ಕಿಲ್ಲ. ಯಾರು ಸ್ವಲ್ಪ ಅಡ್ವಾನ್ಸ್ ಆಗಿದ್ದಾರೆ ಅವರಿಗೆ ಮತ್ತೆ ಹೇಳುವಂಥದ್ದು. ಎಸ್, ಹರೇ ಕೃಷ್ಣ. ಎಸ್, ಯಾವ್ದು ಪ್ರಶ್ನೆಯಲ್ಲಿ ಕೇಳ್ಬೋದು? ಹರೇ ಕೃಷ್ಣ. ಎಸ್, ಕೃಷ್ಣ ಚೈತನ್ಯ. ನೋಡಿ, ಈ ಚೈತನ್ಯ ಚರಿತಾಮೃತ ತುಂಬಾ ಇಂಟೆನ್ಸ್ ಉಂಟು. ನಾವು ಎಷ್ಟು ಡೀಪ್ ಹೋಗ್ತೇವೆ ಅಷ್ಟು ಇಂಟೆನ್ಸ್ ಉಂಟು. ಅಂದ್ರೆ ಎಂತ ಹೇಳುವ, ನಾನು ಬೆಳಿಗ್ಗೆ ಓದ್ತಾ ಇದ್ದೆ, ನನಗೆ ನಿಲ್ಲಿಸುವಂತ ಅಂದ್ರೆ ಅನ್ಫಾರ್ಚುನೇಟ್ ಡಾಕ್ಟರ್ ಕರೆದ್ರು, ಇಲ್ಲದ್ರೆ ಓದ್ತಾ ಇರುವ ಅಂತ ಆಗ್ತದೆ. ಒಮ್ಮೆ ನಾವು ಅದಕ್ಕೆ ಪೂಲಿಗೆ ಬಿದ್ದರೆ, ಯಾಕಂದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಒಮ್ಮೆ ಕೆಲವೊಮ್ಮೆ ಬೀಳ್ತೇವೆ, ಮತ್ತೆ ನಮ್ಗೆ ಈಜುವ ಅಂತ ಆಗ್ತದೆ. ಅದೇ ರೀತಿ ಒಮ್ಮೆ ಇದರ ಒಳಗೆ ಹೋದ್ರೆ ಹೊರಗೆ ಬರ್ಲಿಕ್ಕೆ ಮನಸ್ಸೇ ಬರುವುದಿಲ್ಲ. ಅಷ್ಟು ನೆಕ್ಟರ್, ತುಂಬಾ ಸ್ಯಾಟಿಸ್ಫೈ ಆಗ್ತದೆ. ತುಂಬಾ ಸ್ಯಾಟಿಸ್ಫೈ ಆಗ್ತದೆ. ಹರೇ ಕೃಷ್ಣ. ಪ್ರಶ್ನೆ ಉಂಟಾ? ಪ್ರಶ್ನೆದಲ್ಲಿ ಕೇಳ್ಬೋದು. ಎಸ್, ಹರೇ ಕೃಷ್ಣ. ಯಾರ್ದು ಪ್ರಶ್ನೆ ಉಂಟಾ? ಎಸ್, ಓಕೆ. ಹರೇ ಕೃಷ್ಣ. ಎಸ್, ಯಾವ್ದು ಪ್ರಶ್ನೆ ಇಲ್ವಾ? ನೋಡಿ, ಇಂಟ್ರೆಸ್ಟಿಂಗ್ ಅಂದ್ರೆ ಚೈತನ್ಯ ಚರಿತಾಮೃತ ಇಂಟ್ರೆಸ್ಟಿಂಗ್. ಎಂತ ಮಾಡಲಿ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು,
ಎನಿಬಡಿ ರೀಡ್ಸ್ ಚೈತನ್ಯ ಚರಿತಾಮೃತ ಯು ವಿಲ್ ಗೋ ಇನ್ ಎಕ್ಸ್ಟಸಿ ಅಂತೆ. ಎಕ್ಸ್ಟಸಿಗೆ ಹೋಗ್ಬೋದು ಚೈತನ್ಯ ಚರಿತಾಮೃತ, ಅಷ್ಟು ಪೊಟೆನ್ಶಿಯಾಲಿಟಿ ಉಂಟು ಇದರಲ್ಲಿ. ಹಾಗಾಗಿ ನಮ್ಗೆ ಹೇಗೆ ಇದು ಈಗ ಡಿಪೆಂಡ್ ಆಗುವಂಥದ್ದು ಎಂತಂದ್ರೆ, ಈಗ ನಾನು ಸ್ವಿಮ್ಮಿಂಗ್, ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ನಾನು ಬೆಳಿಗ್ಗೆ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೆ. ಹಾಗಾಗಿ ಮತ್ತೆ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಡೌಟ್ ಎಲ್ಲಿ ಮಾಡಿದೆ, ಸ್ವಿಮ್ಮಿಂಗ್ ಮಾಡೋದನ್ನು ಇಲ್ಲಿ ಜಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಈಗ ಸ್ವಿಮ್ಮಿಂಗ್ ಅಲ್ಲಿ ಹೇಗೆ ಅಂದ್ರೆ ಬೇರೆ ಬೇರೆ ಉಂಟು ಅಂತಂದ್ರೆ, ಫ್ರೀ ಸ್ಟೈಲ್ ಉಂಟು, ಬ್ರೆಸ್ಟ್ ಸ್ಟ್ರೋಕ್ ಉಂಟು, ಬಟರ್ಫ್ಲೈ ಉಂಟು, ಈ ರೀತಿ ಎಲ್ಲ ಉಂಟು. ಹಾಗಾಗಿ ನಮ್ಗೆ ಯಾವುದೆಲ್ಲ ಸ್ವಿಮ್ಮಿಂಗ್ ಅಲ್ಲಿ ಗೊತ್ತುಂಟು ನಮ್ಗೆ ಅಂತ ಮಾಡ್ಬೋದು. ನಮ್ಗೆ ಎಂತ ಗೊತ್ತಿದ್ರೆ ನಮ್ಗೆ ಎಂತ ಮಾಡ್ಲಿಕ್ಕೆ ನಾವು ಅಲ್ಲೇ ಇರ್ಬೇಕು. ಅದೇ ರೀತಿ ಚೈತನ್ಯ ಚರಿತಾಮೃತ ತುಂಬಾ ಇಂಟ್ರೆಸ್ಟಿಂಗ್. ಹಾಗಾಗಿ ನಮ್ಗೆ ಎಷ್ಟು ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಗೊತ್ತುಂಟು ಅದ್ರ ಮೇಲೆ ಡಿಪೆಂಡ್, ನಮ್ಗೆ ಎಷ್ಟು ಟೇಸ್ಟ್ ಉಂಟು. ಇದು ತುಂಬಾ ಇಂಟ್ರೆಸ್ಟಿಂಗ್, ತುಂಬಾ ಅಂದ್ರೆ ತುಂಬಾ. ಮೊನ್ನೆ ನಾನು ಸಂಡೇ ಮಧ್ಯಾಹ್ನ ಕ್ಲಾಸ್ ಮಾಡಿದೆ ಕಾಳಿದಾಸನ ಬಗ್ಗೆ, ಈ ಅಂತ್ಯಲೀಲೆ ಬಗ್ಗೆ. ಸಂಡೇ ಮಧ್ಯಾಹ್ನ ನಾನು ಟೆಂಪಲ್ ಅಲ್ಲಿ ಕ್ಲಾಸ್ ಮಾಡಿದೆ. ತುಂಬಾ ಇಂಟ್ರೆಸ್ಟಿಂಗ್, ತುಂಬಾ ಅಂದ್ರೆ ಒಮ್ಮೆ ಅದನ್ನು ಓದಿದ್ರೆ ನಮ್ಗೆ ಅದು ಮತ್ತೆ ಮಾಡುವ ಆಕ್ಚುಲಿ ಟೈಮ್ ಇಲ್ಲ. ಅಲ್ಲಿ ಆರತಿಗೆ ಸ್ಟಾರ್ಟ್ ಆಯ್ತು, ಇಲ್ಲದ್ರೆ ನಾನು ಮತ್ತೆ ಕೂಡ ನನಗೆ ಮಾಡ್ಲಿಕ್ಕೆ ಇಚ್ಛೆ ಇತ್ತು. ಹಾಗಾಗಿ ನಿಲ್ಲಿಸ್ಲಿಕ್ಕೆ ಮನಸ್ಸು. ಈಗ ಕೂಡ ನೋಡಿ 9 ಗಂಟೆ ಆಯ್ತು, ನನಗೆ ಇನ್ನೊಂದು ಕ್ಲಾಸ್ ಉಂಟು, ಇಲ್ಲದ್ರೆ ಮಾಡುವಂತ ಆಗ್ತದೆ. ಎಸ್, ಹರೇ ಕೃಷ್ಣ. ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ಎಸ್, ನನಗೆ ಇನ್ನೊಂದು ಕ್ಲಾಸ್ ಉಂಟು ಭಗವದ್ಗೀತಾ. ವಾಂಚ ಕಲ್ಪತರು ವಿಶ್ವ ಕೃಪಾ ಸಿಂಧು ಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವಂದಕಿ ಜಯ. ನಾಮಾಚಾರ್ಯ